Breathe out. Breathe in. Come up. Exhale. Inhale.
ವಕ್ರತುಂಡ ಮಹಾಕಾರ್ಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ सर्वदा जय गणेश जय गणेश जय जय गणनायक जय गणेश जय गणेश जय जय गणनायक दाता नीनु विश्वदाता वासवानुज श्रीपद लक्ष्मी समेत सिद्धिराजा गणपते जय गणेश जय गणेश जय जय गणनायक निष्कलंक निर्विकल्प नित्य सत्य विदाय हंसध्वनियು ಕೇಳದೆ ನಿನಗೆ ಶಾರದೆ ಹಂಸಧ್ವನಿಯು ಕೇಳದೆ ನಿನಗೆ ಶಾರದೆ ನಿನ್ನ ಹಂಸಧ್ವನಿಯು ಕೇಳದೆ ನಿನಗೆ ಶಾರದೆ ನಿನ್ನ ಹಂಸಧ್ವನಿಯು ಕೇಳದೆ ನಿನಗೆ ಶಾರದೆ ಶೃಂಗಪುರದವರ ತುಂಗ ತೀರದ ಶೃಂಗಪುರದವರ ತುಂಗ ತೀರದ ಮಂಗಳಾಂಗಿ ಪರಬ್ರಹ್ಮನ ರಾಣಿ ಮಂಗಳಾಂಗಿ ಪರಬ್ರಹ್ಮನ ರಾಣಿ ಹಂಸಧ್ವನಿಯು ಕೇಳದೆ ನಿನಗೆ ಶಾರದೆ ಹಂಸಧ್ವನಿಯು ಕೇಳದೆ ನಿನಗೆ ಶಾರದೆ ನಿನ್ನ ಹಂಸಧ್ವನಿಯು ಕೇಳದೆ ನಿನಗೆ ಶಾರದೆ ನಿನ್ನ ಹಂಸಧ್ವನಿಯು ಕೇಳದೆ ನಿನಗೆ ಶಾರದೆ ಮಾಣಿಕ್ಯ ವೀಣೆಯ ನುಡಿಸುತ್ತಲೇ ಮಾಣಿಕ್ಯ ವೀಣೆಯ ನುಡಿಸುತ್ತಲೇ ಮರೆತೆಯ ಮಮತೆಯ ಮಕ್ಕಳನ್ನು ಮರೆತೆಯ ಮಮತೆಯ ಮಕ್ಕಳನ್ನು ಮಧುರ ಭಾಷಿಣಿ ಸದಯ ರೂಪಿಣಿ ಮಧುರ ಭಾಷಿಣಿ ಸದಯ ರೂಪಿಣಿ ಮಂಜುಳ ಭಾಷಿಣಿ ಶಾರದೆ ಮಂಜುಳ ಭಾಷಿಣಿ ಶಾರದೆ ಹಂಸಧ್ವನಿಯು ಕೇಳದೆ ನಿನಗೆ ಶಾರದೆ ಹಂಸಧ್ವನಿಯು ಕೇಳದೆ ನಿನಗೆ ಶಾರದೆ ನಿನ್ನ ಹಂಸಧ್ವನಿಯು ಕೇಳದೆ ನಿನಗೆ ಶಾರದೆ ನಿನ್ನ ಹಂಸಧ್ವನಿಯು ಕೇಳದೆ ನಿನಗೆ ಶಾರದೆ
ಮುಡಿಯಲಿ ಚಂದ್ರನ ಧರಿಸುತ್ತಲೀ ಮುಡಿಯಲಿ ಚಂದ್ರನ ಧರಿಸುತ್ತಲೀ ಮರೆತೆಯ ಮಮತೆಯ ಮಕ್ಕಳನ್ನು ಮರೆತೆಯ ಮಮತೆಯ ಮಕ್ಕಳನ್ನು ಶಶಿ ವಿಭೂಷಿಣಿ ಅಮೃತ ವರ್ಷಿಣಿ ಶಶಿ ವಿಭೂಷಿಣಿ ಅಮೃತ ವರ್ಷಿಣಿ ಮಂಗಳ ರೂಪಿಣಿ ಶಾರದೆ ಮಂಗಳ ರೂಪಿಣಿ ಶಾರದೆ ಹಂಸ ಧ್ವನಿಯು ಕೇಳದೆ ನಿನಗೆ ಶಾರದೆ ಹಂಸ ಧ್ವನಿಯು ಕೇಳದೆ ನಿನಗೆ ಶಾರದೆ ನಿನ್ನ ಹಂಸ ಧ್ವನಿಯು ಕೇಳದೆ ನಿನಗೆ ಶಾರದೆ ನಿನ್ನ ಹಂಸ ಧ್ವನಿಯು ಕೇಳದೆ ನಿನಗೆ ಶಾರದೆ ಕರದಲ್ಲಿ ಗಿಳಿಯನು ಪಿಡಿಯುತ್ತಲೀ ಕರದಲ್ಲಿ ಗಿಳಿಯನ್ನು ಪಿಡಿಯುತ್ತಲೀ ಮರೆತೆಯ ಮಮತೆಯ ಮಕ್ಕಳನ್ನು ಮರೆತೆಯ ಮಮತೆಯ ಮಕ್ಕಳನ್ನು ಅಕ್ಷರೂಪಿಣಿ ಅಕ್ಷಯ ವರ್ಷಿಣಿ ಅಕ್ಷರೂಪಿಣಿ ಅಕ್ಷಯ ವರ್ಷಿಣಿ ಮೋಕ್ಷ ಪ್ರದಾಯಿನಿ ಶಾರದೆ ಮೋಕ್ಷ ಪ್ರದಾಯಿನಿ ಶಾರದೆ ಹಂಸ ಧ್ವನಿಯು ಕೇಳದೆ ನಿನಗೆ ಶಾರದೆ ಹಂಸ ಧ್ವನಿಯು ಕೇಳದೆ ನಿನಗೆ ಶಾರದೆ ನಿನ್ನ ಹಂಸ ಧ್ವನಿಯು ಕೇಳದೆ ನಿನಗೆ ಶಾರದೆ ನಿನ್ನ ಹಂಸ ಧ್ವನಿಯು ಕೇಳದೆ ನಿನಗೆ ಶಾರದೆ ನಿನಗೆ ಶಾರದೆ ನಿನಗೆ ಶಾರದೆ ಆತ್ಮಾರಾಮಾನಂದ ರಮಣ ಆತ್ಮ ರಾಮ ಆನಂದ ರಮಣ ಅಚ್ಯುತ ಕೇಶವ ಹರಿನಾರಾಯಣ ಅಚ್ಯುತ ಕೇಶವ ಹರಿನಾರಾಯಣ ಆತ್ಮಾರಾಮಾನಂದ ರಮಣ ಆತ್ಮ ರಾಮ ಆನಂದ ರಮಣ ಅಚ್ಯುತ ಕೇಶವ ಹರಿನಾರಾಯಣ ಅಚ್ಯುತ ಕೇಶವ ಹರಿನಾರಾಯಣ ಭವ ಭಯ ಹರಣ ವಂದಿತ ಚರಣ 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 ರಘುಕುಲ ಭೂಷಣ ರಾಜೀವಲೋಚನ ರಘುಕುಲ ಭೂಷಣ ರಾಜೀವಲೋಚನ ಆತ್ಮಾರಾಮಾನಂದ ರಮಣ ಆತ್ಮ ರಾಮ ಆನಂದ ರಮಣ ಅಚ್ಯುತ ಕೇಶವ ಹರಿನಾರಾಯಣ ಇವತ್ತಿನ ಧಾರ್ಮಿಕ ಕಾರ್ಯಕ್ರಮವನ್ನು ನಡೆಸಿಕೊಳ್ಬೇಕು ನಿಶಾ ಅವರು ನಡೆಸಿ. ಮೊದಲಿಗೆ ಸರ್ವವ್ಯಾಪಿಯಾದ ಆ ಭಗವಂತನ ಆಶೀರ್ವಾದವನ್ನು ಬೇಡುತ್ತಾ ಪ್ರಾರ್ಥನಾ ಗೀತೆಯೊಂದಿಗೆ ಮುಂದೆ ಬರುತ್ತಿದ್ದಾಳೆ ನಮ್ಮ ವಿದ್ಯಾರ್ಥಿನಿ ಸಾವಿತ್ರಿ. ಮಂಗಳ ಚರಣ ಗಜಾನನ ಮಂಗಳ ಚರಣ ಗಜಾನನ ಗಜವದನ ಶುಭಾನನ ಗಜವದನ ಶುಭಾನನ ಮಂಗಳ ಚರಣ ಗಜಾನನ ಮಂಗಳ ಚರಣ ಗಜಾನನ ಪಾರ್ವತಿ ನಂದನ ವಿಘ್ನ ವಿನಾಶಕ
ತನಯ ಗಜಾನನ ಮಂಗಳಚರಣ ಗಜಾನನ ಮಂಗಳಚರಣ ಗಜಾನನ. ಈಗ ತಾನೇ ಪರಶುರಾಮ ಕ್ಷೇತ್ರದ ಬಗ್ಗೆ ಹೇಳಿದರು. ಇಲ್ಲಿಯ ಕ್ಷೇತ್ರದ ಮಹಿಮೆಯೇ ಹಾಗೆ. ನೂರಾರು ಮಠ ಮಂದಿರಗಳು, ಹರಿಯುವ ನದಿ, ಕೆರೆ, ಬಾವಿ ಎಲ್ಲ ಪುಣ್ಯಪ್ರದವಾದಂತಹ ಮಣ್ಣಿನ ಈ ಗುಣ. ಪಶ್ಚಿಮ ಘಟ್ಟ ಹಾಗೆ ಅಬ್ಬರದ ಕಡಲು, ಇದರ ಮಧ್ಯೆ ಈ ಪರಶುರಾಮ ಸೃಷ್ಟಿಯಲ್ಲಿ ದೇವಸ್ಥಾನಗಳಿಗೆ ತಂತ್ರಾಗಮದ ಆ ಒಂದು ವೈಶಿಷ್ಟ್ಯಪೂರ್ಣವಾದಂಥ ಕಾರ್ಯವನ್ನು ನಡೆಸುವಂಥ ತಂತ್ರಿವರಿಯರು ಇವತ್ತು ನಮ್ಮಲ್ಲಿ ಯುವ ಶಕ್ತಿಂದು ನಾವು ಹೇಳಬಹುದು. ಅವರು ತಂತ್ರಿಗಳು, ಪದ್ಮನಾಭ ತಂತ್ರಿಗಳು, ಉಚ್ಚಿಲತ್ತಾಯ ಇಲ್ಲಿ ಸಮೀಪದ ಉಚ್ಚಿಲದ ತಂತ್ರಿಗಳು. ಅವರಲ್ಲಿ ನಾನು ಬಹಳ ವಿಶಿಷ್ಟವಾದ ಗುಣವನ್ನು ನಾನು ಕಂಡಿದ್ದೇನೆ. ಕೇವಲ ತಂತ್ರ ಆಗಮ ಮಾತ್ರ ಅಲ್ಲ, ಸಮಾಜದ ಬಗ್ಗೆ ಕಳಕಳಿ, ಇಲ್ಲಿಯ ದೇವಸ್ಥಾನಗಳ ಅಭಿವೃದ್ಧಿ ಆಗಬೇಕು ಮಾತ್ರ ಅಲ್ಲ, ಸಮಾಜದ ಸಂಘಟನೆ ಆಗಬೇಕು, ಸಣ್ಣ ಮಕ್ಕಳಿಗೆ ಕೂಡ ಸಂಸ್ಕಾರವನ್ನು ಕೊಡಬೇಕು ಅನ್ನುವಂಥ ಒಂದು ಅತ್ಯಂತ ಹೆಚ್ಚಿನ ಉತ್ಕಟವಾದ ಆಸೆ ಕೂಡ. ಅವರ ದೇವಸ್ಥಾನದಲ್ಲಿ ಸಣ್ಣ ಮಕ್ಕಳಿಗೆ ಸಂಸ್ಕಾರ ಕೊಡುವಂಥ ಆ ದಿನಗಳಲ್ಲಿ ನನ್ನ ಮಕ್ಕಳನ್ನು, ಅವಳಿ ಜವಳಿ ಮಕ್ಕಳನ್ನಲ್ಲಿ ಕಳಿಸಿದ್ದೆ, ನೆನಪಿದೆ. ಅಷ್ಟು ಒಂದು ಅವರ ತಂದೆಯವರ ಮಾರ್ಗದರ್ಶನದಲ್ಲಿ ಬಹಳ ಕ್ರಮಬದ್ಧವಾದಂಥ ಜೀವನ. ಯಾಕೆಂದರೆ ತಂತ್ರಿಗಳು ಆ ಪ್ರತಿನಿತ್ಯದ ಅವರ ಅನುಷ್ಠಾನ ಬಹಳ ಇರ್ತದೆ, ಬಾಕಿಯವರ ಹಾಗಲ್ಲ. ಅದನ್ನೆಲ್ಲವನ್ನೂ ನಡೆಸಿಕೊಂಡು ಅದರ ಜೊತೆಯಲ್ಲಿ ಅವರು ಕಾನೂನು ಪದವೀಧರರು ಕೂಡ. ನಿಮಗೆ ಆಶ್ಚರ್ಯ ಆಗ್ಬೋದು, ತಂತ್ರಾಗಮ ಅದನ್ನೆಲ್ಲವನ್ನೂ ಕೂಡ ಅಧ್ಯಯನ ಮಾಡಿ ಒಂದು ದೇವಸ್ಥಾನದಲ್ಲಿ ಬ್ರಹ್ಮಕಲಶ ಮಾಡಿಸಬೇಕು ಅಂತಾದರೆ ಅವರಲ್ಲಿ ಅಂತಹ ಒಂದು ಆತ್ಮಸ್ಥೈರ್ಯ, ಚೈತನ್ಯ ಮತ್ತು ದೇವರ ಒಲುಮೆ, ಆತ್ಮಶುದ್ಧಿ ಇದೆಲ್ಲವೂ ಕೂಡ ಪರಿಪೂರ್ಣವಾಗಿರಬೇಕು. ಅದರ ಜೊತೆಯಲ್ಲಿ ಲೌಕಿಕ ಶಿಕ್ಷಣವನ್ನು ಕೂಡ ಪಡೆದಂಥ ಶ್ರೀ ಪದ್ಮನಾಭ ತಂತ್ರಿಯವರು ನಮಗೆ ಬಹಳ ಗೌರವದ ವ್ಯಕ್ತಿ. ಪ್ರಾಯದಲ್ಲಿ ನನ್ನೊಂದು ಸಣ್ಣವರಾದರೂ ಕೂಡ ಅವರ ಬಗ್ಗೆ ನನಗೆ ತುಂಬ ಗೌರವ ಇದೆ. ಇವತ್ತು ಆಗಮಿಸಿದಂಥ ಮುಚ್ಚಲತ್ತಾಯ ಶ್ರೀ ಪದ್ಮನಾಭ ತಂತ್ರಿಗಳಿಗೆ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಅವರನ್ನು ಬರಮಾಡಿಕೊಳ್ಳುತ್ತಿದ್ದೇನೆ ಹಾಗೂ ಅವರಿಗೆ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಮಹಾಬಲ ಶೆಟ್ಟರನ್ನು ದೇವಕಿ ತಲೆಯ ಕೂಡ್ಲು ಅಂತಲೂ ಕರೀತಾರೆ. ಇದು ಬಹಳ ಆಶ್ಚರ್ಯ. ಅವರು ವೃತ್ತಿಯಲ್ಲಿ ಕಪ್ಪು ಕೋಟು ಹಾಕಿಕೊಂಡು ಕೋರ್ಟಿಗೆ ಹೋಗುವವರು, ಆದರೆ ಕೈಯಲ್ಲಿ ತಾಳ ಹಿಡ್ಕೊಂಡ್ರೆ ಅವರು ಹರಿದಾಸರು. 2 in 1 ಅಂತ ಹೇಳಿದ ಹಾಗೆ ಒಳ್ಳೆಯ ರಾಗ, ಒಳ್ಳೆಯ ಕತೆ, ಉಪಕಥೆಗಳನ್ನು ಜೋಡಿಸಿ ಅವರು ಹರಿಕತೆ ಮಾಡ್ತಾರೆ. ಹರಿಕತೆಯ ಆ ಸಂಬಂಧಪಟ್ಟಂಥ ಒಂದು ಪರಿಷತ್ತಿಗೆ ಕೂಡ ಅವರ ಅಧ್ಯಕ್ಷರು. ಅದೇ ರೀತಿ ಸಮೀಪದ ಕೊಲ್ಯದಲ್ಲಿ ಕೂಡ ಈಗ ಅವರಿಗೆ ವಿಶೇಷ ಜವಾಬ್ದಾರಿ ಇದೆ. ನನಗೆ ಮತ್ತು ಅವರಿಗೆ ಬೇರೆ ಒಂದು ರೀತಿ ಸಂಬಂಧ. ಈ ಕ್ಲಾಸ್ಮೇಟ್ಸ್ ಅಂತ ಹೇಳ್ತೇವಲ್ಲ, ಹಾಗೆ ನಾನು ಮತ್ತು ಅವರು ಅಯೋಧ್ಯ ಮೇಟ್ಸ್. ನಡೆದದ್ದೇ ನಡೆದದ್ದು 2 ಜಿಲ್ಲೆ, ಫೈಜಾಬಾದ್ ಮತ್ತು ಸುಲ್ತಾನ್ಪುರ. ಅವ್ರಿಗೊಂದು ಚೀಲ, ನನಗೊಂದು ಚೀಲ. ಇದು ಕತೆ ಅಲ್ಲ, ವಾಸ್ತವಿಕತೆ. ಹಾಗಾಗಿ ಶ್ರೀಧರ ಭಟ್ರು ಕೂಡ ಇದ್ದರು ಒಟ್ಟಿಗೆ. ಒಂದು ಕಡೆಯಲ್ಲಿ ಅವರು ಹೊತ್ತು ಪೊಲೀಸ್ ಸೀದಾ ಅಲ್ಲಿಗೆ ಡೇರೆಗೆ ಹೋಗಿದ್ದಾರೆ. ನಾವಿಲ್ಲಿ ಕರೆಯೋದು ಅವರಿಗೆ ಆಗ ರೇಡಿಯೋ ಕೇಳುವಂಥ ಹುಚ್ಚು. ಅಲ್ಲಲ್ಲಿ ಪೊಲೀಸರಿದ್ದರು, ಮುಲಾಯಂ ಸಿಂಗ್ ನೇಮಿಸಿದಂಥದ್ದು ಹಿಡೀಲಿಕ್ಕೆ ಅಂತ. ಯಾರು ಕಾರ್ ಸೇವಕರು ಬರ್ತಾರೆ ಅವರು ಹಿಡೀಲಿಕ್ಕೆ ಅದು. ಇವರು ಅದರ ಒಳಗೆ ಹೋಗಿ ಕೂತಿದ್ದಾರೆ, ನಾವಿಲ್ಲಿ ಹೊರಗೆ ಕರೀದು. ಇದು ಪ್ರಯಾಗರಾಜ, ಈಗ ಆಗ ಅಲಹಾಬಾದ್ ಕರೀತಾರೆ. ಹೀಗೆಲ್ಲ ಅದು ಇದೆಲ್ಲ ನಮ್ಮ ನೆನಪುಗಳು ಇನ್ನೂ ಕೂಡ ಹಸಿರಾಗೇ ಇದೆ. ಅವರ ಮಗ ನನ್ನ ವಿದ್ಯಾರ್ಥಿ ಕೂಡ ಕೆನರಾ ಕಾಲೇಜಿನಲ್ಲಿ
ಇವತ್ತಿನ ಈ ದಿನ ಭಾಗವತದ ಆ ಶಬ್ದ ಪುಂಜಗಳು ಪುಂಖಾನುಪುಂಖವಾಗಿ ಇಲ್ಲೆಲ್ಲ ಮೊನ್ನೆ ಹೇಳಿದರು ಅಕ್ಷರಗಳು ಆಕಾಶದಲ್ಲಿರುವಂಥದ್ದು, ಇಲ್ಲಿರುವುದು ಲಿಪಿ ಮಾತ್ರ ಅಂತ. ಅಕ್ಷರ ಮತ್ತು ಲಿಪಿಗೆ ಶಬ್ದವೇ ಕ್ಷರ ಅಂದರೆ ನಾಶ, ಅಕ್ಷರ ಅಂದರೆ ನಾಶ ಇಲ್ಲದ್ದು. ಹೀಗೆ ಇವತ್ತು ಅದೇ ವೇದಿಕೆಯನ್ನು ಅಲಂಕರಿಸುವಂಥ ಇಬ್ಬರು ಗಣ್ಯರು ಅದೇ ತೂಕದವರಿರಬೇಕು. ಹಾಗಾಗಿ ನಾವು ಲಕ್ಷ್ಮಣ ಶೆಣೆಯವರ ಅಪೇಕ್ಷೆ ಕೂಡ ಹಾಗೆ ಇತ್ತು. ತಂದೆಯವರ ಶತಮಾನದ ಈ ದಿನಗಳಲ್ಲಿ ನಾವು ಒಂದೊಂದು ದಿನವೂ ಕರೆಯುವಂಥವರು ಅವರು ಏರಿಯಾ ಲಕ್ಷ್ಮೀನಾರಾಯಣ ಆಳ್ವರಿರ್ಬೋದು, ಅಥವಾ ಧರ್ಮದರ್ಶಿ ಹರಿಕೃಷ್ಣ ಪುನವರು ಇರ್ಬೋದು. ಅವರಲ್ಲೆಲ್ಲ ಒಂದು ವೈಶಿಷ್ಟ್ಯವಾದಂಥ ಅವರದ್ದೇ ಆದಂಥ ಸಾಮಾಜಿಕ ಕೊಡುಗೆ ಕೂಡ ಇರ್ತದೆ. ಹಾಗೆ ಇವತ್ತು ತಂತ್ರಿಗಳು ಬಹಳ ಸರಳ ವ್ಯಕ್ತಿತ್ವ. ಇವತ್ತು ಬೆಳಗ್ಗೆ ಫೋನ್ ಮಾಡಿದಾಗ ಅವರು ಕೊಡಗಿನಲ್ಲಿದ್ದರು. ಅವರ ಡ್ರೈವರ್ ಹೇಳಿದರು, ನಿನ್ನೆ ಕೂಡ ಫೋನ್ ಮಾಡುವಾಗ ಸ್ವಲ್ಪ ಅವರು ಬೇರೆ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿದ್ದಾರೆ ಅಂತ. ಯಾಕೆಂದರೆ ಅವರ ದಿನನಿತ್ಯದ ಒಂದು ಮಠಾಧೀಶರ ಹಾಗೆ ತಂತ್ರಿಗಳಿಗೆ ಅವರದ್ದೇ ಆದಂಥ ವಿಧಿವಿಧಾನಗಳಿರ್ತದೆ, ಧಾರ್ಮಿಕ ಚೌಕಟ್ಟಿರ್ತದೆ. ಅದನ್ನು ಮೀರಿ ಹೋಗ್ಲಿಕ್ಕೆ ಆಗೋದಿಲ್ಲ. ತಂದೆಯವರು ಕೂಡ ಅದೇ ಹೆಸರಿನವರು. ಅದೇ ರೀತಿ ಇವರು ಪದ್ಮನಾಭ ತಂತ್ರಿಗಳು ಹಾಗೂ ಮಹಾಬಲ ಶೆಟ್ಟರು, ಇವರಿಬ್ಬರನ್ನು ಕೂಡ ನಾನು ಪ್ರೀತಿಯಿಂದ ಈ ವೇದಿಕೆಯಲ್ಲಿ ಬರಮಾಡಿಕೊಳ್ತಾ ಇದ್ದೇನೆ. ಕೀರ್ತಿಶೇಷ PM ಶೆಣೆಯವರ ಶತಮಾನ ಮತ್ತು ನಮ್ಮದು 40 ಮೆಟ್ಟಲು. ಈ ಜಾಗದಲ್ಲಿ ಒಂದಲ್ಲ ಎರಡಲ್ಲ, ನಿರಂತರ 40, 39 ಮುಗಿದು ಈಗ 40ನೇ ವರ್ಷ. ಪೂಜ್ಯ ಪೇಜಾವರ ಶ್ರೀಗಳವರು ಹಾಗೂ ಆಗಿನ ವಿದ್ಯಾಭೂಷಣ ಸ್ವಾಮೀಜಿಯವರು ಬಂದು ಪ್ರಾರಂಭ ಆದಂಥದ್ದು ಹೊತ್ತಿಸಿದ ದೀಪ ಅದು ನಂದಲಿಲ್ಲ, ನಂದಾದೀಪವಾಗಿ ನಿರಂತರ ಇಲ್ಲಿ ಎಳೆಯ ಮಕ್ಕಳಿಗೆ ಸಂಪೂರ್ಣ ಉಚಿತವಾದಂಥ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಿದ್ದೇವೆ. ಈಗ ಅವರಿಗೆ ನಾವು ಪ್ರೀತಿಯ ಸನ್ಮಾನವನ್ನು ಮಾಡ್ತಾಯಿದ್ದೇವೆ. ಬಂದಂಥ ಎಲ್ಲ ಶ್ರೋತೃಗಳಿಗೆ ಮತ್ತೊಮ್ಮೆ ನಾನು ಮನದುಂಬಿದ ಸ್ವಾಗತವನ್ನು ಬಯಸಿ, ನಮ್ಮೆಲ್ಲರನ್ನು ಸ್ವಾಗತಿಸಿದ ಸರ್ ನಿಮಗೂ ಸ್ವಾಗತ. ಮುಂದೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀ ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿಗಳು ಇವರಿಗೆ ಲಕ್ಷ್ಮಣ್ ಶೆಣೈರವರು ಹಾಗೂ ವೇದಿಕೆಯಲ್ಲಿರುವ ಇತರ ಗಣ್ಯರು ಫಲಪುಷ್ಪ ನೀಡಿ ಹಾರ ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಒಂದು ದಿನ ಪ್ರಾಯಶಃ 75ರ ಹೊಸ್ತಿಲಲ್ಲಿರುವಂತಹ ನನಗೆ ಒಂದು ಅವಿಸ್ಮರಣೀಯ ದಿನ. ಯಾಕಂತಂದರೆ ನಮ್ಮ ಅಧ್ಯಕ್ಷರು ತಂತ್ರಿವರಿಯರು ಈಗಾಗಲೇ ಅನಂತಕೃಷ್ಣ ಭಟ್ರು ಹೇಳಿದಾಗೆ ನಾನು ಅವರನ್ನು ಬಹಳ ನಿಕಟವರ್ತಿಯಾಗಿ ಬಲ್ಲೆ. BA-LLB ಪದವೀಧರರು. ಸ್ವಲ್ಪ ಸಮಯ ಮಂಗಳೂರಿನಲ್ಲಿ ನಮ್ಮ ಮಂಗಳೂರು ಬಾರ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಂತಹ ನ್ಯಾಯವಾದಿಗಳು. ಅಷ್ಟು ಮಾತ್ರ ಅಲ್ಲ, ಎಲ್ಲಕ್ಕಿಂತಲೂ ಮಿಗಿಲಾಗಿ ನನ್ನ ಊರಿನಲ್ಲಿರುವಂತಹ
ಕೂಡ್ಲು ಗುಡ್ಡೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ತಂತ್ರಿವರ್ಯರು. ಅವರ ತೀರ್ಥರೂಪರ ಆ ಸಮಯದಲ್ಲಿ ನಾನು ಬಲ್ಲೆ. ಎಷ್ಟೋ ಬಾರಿ ಅವರ ತೀರ್ಥರೂಪರು ಇರುವಾಗಲೂ ಕೂಡ ಅವರ ಮನೆಗೆ ನಾನು ಹೋಗಿದ್ದೆ. ದೇವಸ್ಥಾನದಲ್ಲಿ ಕೂಡ್ಲು ಗುಡ್ಡೆ ದೇವಸ್ಥಾನದಲ್ಲಿ ನಾನು ಮ್ಯಾನೇಜಿಂಗ್ ಟ್ರಸ್ಟಿಯೂ ಒಂದು 5 ವರ್ಷ ಆಗಿದ್ದೆ. ಆ ಸಂದರ್ಭದಲ್ಲೂ ಇತರ ಸಂದರ್ಭಗಳಲ್ಲೂ ಕೂಡ ನಾನು ಹಲವು ಬಾರಿ ಉಚ್ಚಿಲದಲ್ಲಿರುವಂತಹ ಅವರ ಮನೆಗೆ ಹೋಗಿ ನೋಡಿದ್ದೆ. ಒಂದು ದಿವಸ ಶ್ರೀಮಾನ್ ತಂತ್ರಿವರ್ಯರು ನನ್ನನ್ನು ಅವರ ಕಾರಿನಲ್ಲಿ ಕುಳ್ಳಿರಿಸಿಕೊಂಡು ಅವರ ಈಗಿರುವಂತಹ ಮನೆಗೆ, ಆ ಸುಂದರ ಧಾಮಕ್ಕೆ ನನ್ನನ್ನು ಕರೆದುಕೊಂಡು ಹೋಗಿ ಅಲ್ಲಿದ್ದಂತಹ ಪ್ರಕೃತಿ ರಮಣೀಯವಾದಂತಹ ದೃಶ್ಯಗಳನ್ನು, ಆ ಪರಿಸರವನ್ನು ನನಗೆ ಅತ್ಯಂತ ಆತ್ಮೀಯತೆಯಿಂದ ತೋರಿಸಿದ್ದಾರೆ. ಇದನ್ನು ನಾನು ಮರೆಯಲಾರೆ. ತಂತ್ರಾಗಮದ ಆ ದಿವ್ಯ ಒಂದು ಕಾರ್ಯ ಏನಿದೆಯೋ ಅದಕ್ಕೆ ಒಂದು ವೈಜ್ಞಾನಿಕವಾದಂತಹ ಹರಿವನ್ನು ಒದಗಿಸಿದಂತಹ ತಂತ್ರಿವರ್ಯರು, ಸ್ನಾತಕೋತ್ತರ ಪದವೀಧರರು, ತಂತ್ರಾಗಮದ ಕೆಲವು ವಿಷಯಗಳನ್ನು ನಾವು ಕೂಡ ತುಂಬ ಅಧ್ಯಯನ ಮಾಡಬೇಕು ಅಂತ ಆಗುತ್ತದೆ. ಅದಕ್ಕೆ ಸೂಕ್ತ ಉತ್ತರವನ್ನು ಕೊಡುವಲ್ಲವರು ಬಹುಶಃ, ಅಥವಾ ನಮ್ಮ ಯಾವುದೇ ಸಮಸ್ಯೆ ಇದ್ದರೂ ಅದನ್ನು ಬಗೆಹರಿಸುವಂತಹ ಸಾಮರ್ಥ್ಯ ಇದ್ದಂತಹ ಒಬ್ಬರು ತಂತ್ರಿವರ್ಯ. ಅವರ ಅಧ್ಯಕ್ಷತೆಯಲ್ಲಿ ನಾನು ಸನ್ಮಾನಿಸಲ್ಪಡುವುದು ಅಂತಂದರೆ ಇದು ನನ್ನ ಜೀವನದ ಅತ್ಯಂತ ರೋಚಕ ಕ್ಷಣ ಮತ್ತು ಅತ್ಯಂತ ಪವಿತ್ರ ಕ್ಷಣ. ಈ ಪುಣ್ಯಧಾಮ, ಈ ಕ್ಷೇತ್ರ, ಇದು ನನ್ನ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಕ್ಷೇತ್ರ. ಈ ಸ್ಥಳಕ್ಕೂ ನನಗೂ ಅವಿನಾಭಾವವಾದಂತಹ ಸಂಬಂಧ ಇದೆ. ಪ್ರಾಯಶಃ ಆ ಸಂಬಂಧವೇ ನನ್ನನ್ನು ಇಲ್ಲಿಗೆ ತಂದಿರಬೇಕು. ಯಾವಾಗ ಇಲ್ಲಿಂದ ಈಗಲೂ ನಮ್ಮ ತರವಾಡಿಗೆ ನಾನು ಹೋಗುತ್ತಾ ಇರುವಾಗ ಈ ಸ್ಥಳವನ್ನು ಕಂಡಾಗ ನನಗೆ ಯಾವಾಗಲೂ ಒಮ್ಮೆ ನಿಂತು ಹೋಗ್ತದೆ. ಯಾಕಂದರೆ ಇದು ನನಗಿರುವಂತಹ ಒಂದು ಅವಿಚ್ಛಿನ್ನವಾದಂತಹ ಒಂದು ಸಂಬಂಧ ಈ ಭೂಮಿಗಿದೆ. ಈ ಭೂಮಿಯಲ್ಲಿ, ನನ್ನ ಸಂಬಂಧದ ಈ ಭೂಮಿಯಲ್ಲಿ ಸಂಬಂಧವನ್ನು ಕಡಿದುಕೊಳ್ಳಲಾಗದ ಒಂದು ಸನ್ಮಾನವನ್ನು ನಾನು ಪಡೆಯುತ್ತಿರುವುದಂತಂದರೆ ಇದಕ್ಕಿಂತ ಮಿಗಿಲಾದದ್ದು ಬೇರೆ ಏನು ಬೇಕು? ನಾನು ಸಣ್ಣವನಿರುವಾಗ ನಮ್ಮ ಈ ಸ್ಥಳವನ್ನು ಆದರಣೀಯ PM ಶೆಣೆಯವರ ಆ ಸಂದರ್ಭದಲ್ಲಿ ಮಾರಾಟ ಮಾಡಿದ್ದು ನನಗೆ ಈಗಲೂ ನೆನಪು ಬರ್ತದೆ. ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಹೋಗಿ ರೆಕಾರ್ಡಿಗೆ ದಸ್ಕತ್ತು ಹಾಕಿದ್ದು, ಡಾಕ್ಯುಮೆಂಟಿಗೆ ದಸ್ಕತ್ತು ಹಾಕಿದ ನೆನಪು ಈಗಲೂ ನನಗೆ ಬರ್ತಾ ಉಂಟು. ಆದರೆ ಆ ಹೊತ್ತು ಎಷ್ಟಕ್ಕೆ ಮಾರಾಟ ಮಾಡಿದ್ದು ಅಂತ ಗೊತ್ತಿಲ್ಲ. ಇವತ್ತು ಪ್ರಾಯಶಃ ನನ್ನ ಎಣಿಕೆಯಂತೆ ನಾನೊಬ್ಬ ನ್ಯಾಯವಾದಿಯಾಗಿ ಹೇಳಿದರೆ ಈ ಸ್ಥಳಕ್ಕೆ ಈಗ ಒಂದು ಸೆಂಟಿಗೆ 5 ಲಕ್ಷಕ್ಕಿಂತ ಮೇಲಿರ್ಬೋದು. ಆದರೆ ನನಗೆ ಯಾವುದೇ ಬೇಸರ ಇಲ್ಲ. ಯಾಕಂದರೆ ಅದು ಮಾರಾಟ ಆಗಲಿ ಏನೇ ಆಗಲಿ, ನಮ್ಮ ತರವಾಡಿಗೆ, ನಮ್ಮ ಕುಟುಂಬಕ್ಕೆ ಸೇರಿದಂತಹ ಒಂದು ಸ್ಥಳ ಇವತ್ತು ಏನಾಗಿದೆ? ಇವತ್ತು ಸ್ವರ್ಗ ಆಗಿದೆ, ಸದುಪಯೋಗ ಆಗಿದೆ. ಅಂತಹ ಒಂದು ಭೂಮಿಯಲ್ಲಿ ನಾನು ಸನ್ಮಾನ ಪಡೆಯುವಂಥದ್ದು. ಆದರಣೀಯ ಅನಂತಕೃಷ್ಣ ಭಟ್ರು ಮತ್ತು ನಮ್ಮ ಹಿರಿಯರು ಶ್ರೀಧರ್ ಭಟ್ ಅಯೋಧ್ಯೆಯ ಆ ಸಂದರ್ಭದಲ್ಲಿ 2 ಬಾರಿ ನಾವು ಅಯೋಧ್ಯೆಗೆ ಹೋದವರು. ನಾನು ವಿಶ್ವ ಹಿಂದೂ ಪರಿಷತ್ನಲ್ಲಿದೆ. ಹೋದದ್ದೊಂದು ರೋಚಕ ಕತೆ, ಅದನ್ನು ಹೇಳುವಂಥ ಸಂದರ್ಭವೂ ಇದಲ್ಲ. ಇಡೀ ಉತ್ತರ ಪ್ರದೇಶ ಪ್ರಾಂತ್ಯವನ್ನು ಬರೇ ಕಾಲ್ನಡಿಗೆಯಲ್ಲಿ ಸಾಗುವಂಥದ್ದು ಅಂದರೆ 1992 ಸಂದರ್ಭದಲ್ಲಿ ಒಂದು ದೊಡ್ಡ ಅನುಭವ. ಅದು ನಡೆದ ಆಯಾಸ ಹೇಗೆ ಪರಿಹಾರ ಆಯಿತು ಅಂತಂದರೆ, ಹಳ್ಳಿಯ ಮೂಲೆಗಳಲ್ಲಿ ಕೊಂಪೆಗಳಲ್ಲಿ ಅಯೋಧ್ಯ
ಆ ವಿಮೋಚನಾ ಕಾರ್ಯಕ್ಕೆ ಹೋಗುತ್ತಿರುವಂತಹ ಕರಸೇವಕರಾದ ನಮ್ಮನ್ನು ಅಲ್ಲಿಯ ಮಾತೆಯರು ಮಹನೀಯರು ಆದರಪೂರ್ವಕವಾಗಿ ಗೌರವಿಸದೇ ಇದ್ದಾರೆ. ಎಂಥ ಗೌರವ! ಹೌದು, ಇದು ಮರೆಯುವ ಹಾಗಿಲ್ಲ. ಈಗ ಇಲ್ಲಿ ನಿಂತ ಕಾರಣ ನನಗೆ ಅದು ಪುನಃ ನೆನಪಾಗ್ತಾ ಇದೆ. ಯಾಕಂದರೆ ನಮ್ಮ ಸಂವಿಧಾನ ತಜ್ಞರಾದಂತಹ ಅನಂತಕೃಷ್ಣ ಭಟ್ಟರು ನನ್ನನ್ನು ಗುರುತಿಸಿದ್ದು ಯಾವುದೇ ಕಾರಣಕ್ಕೆ ಅಂತ ನನಗೆ ಊಹೆ ಮಾಡಲಿಕ್ಕೂ ಆಗುವುದಿಲ್ಲ. ನಮ್ಮಲ್ಲಿರುವಂತಹ ಆತ್ಮೀಯತೆ ಇರ್ಬೋದು. ಒಬ್ಬ ಸಾಧಕರಿಗೆ ಗೌರವಿಸಬೇಕಾದ್ದು ಹೌದು, ಆದರೆ ನಾನು ಏನು ಸಾಧನೆ ಮಾಡಿದ್ದೇನೆ ಎಂಬುದನ್ನು ಅವಲೋಕಿಸುವಾಗ ಹರಿಕಥಾ ಕ್ಷೇತ್ರದಲ್ಲಿ ನನ್ನಿಂದ ಯಥಾಸಾಧ್ಯ ಸಾಧನೆಯನ್ನು ಮಾಡಿದ್ದೇನೆ, ಇಲ್ಲ ಅಂತ ಹೇಳುವುದಿಲ್ಲ. ನಮ್ಮ ಗುರುಗಳಾದಂತಹ ಹರಿದಾಸ ಶೇಣಿ ಗೋಪಾಲಕೃಷ್ಣ ಭಟ್ಟರು ನನಗೆ ಆಶೀರ್ವಾದ ಮಾಡಿದ್ದಾರೆ. ನನಗೆ ಒಂದು ದೊಡ್ಡದಾದಂತಹ, ನಾನು ಹೆಮ್ಮೆ ಪಟ್ಟುಕೊಳ್ಳುವಂತಹ ಒಂದು ವಿಚಾರ ಅಂತಂದರೆ, ತಮಗೆಲ್ಲ ಗೊತ್ತಿದ್ದ ಹಾಗೆ ಹರಿದಾಸ ಶೇಣಿ ಗೋಪಾಲಕೃಷ್ಣ ಭಟ್ಟರು ಯಾರನ್ನು ಹೊಗಳುವವರಲ್ಲ, ಯಾರ ಹಿಂದೆಯೂ ಹೋಗುವವರಲ್ಲ, ಯಾರಿಗೂ ತಲೆಬಾಗುವವರಲ್ಲ. ರಾಜನಂತೆ ಮೆರೆದಂತಹ ಒಂದು ವ್ಯಕ್ತಿತ್ವ ಹರಿದಾಸ ಶೇಣಿ ಗೋಪಾಲಕೃಷ್ಣ ಭಟ್ಟರು. ತಮಗೆಲ್ಲ ಗೊತ್ತಿದೆ. ಅಂಥವರು ತನಗೆ ಎಲ್ಲಿಯೋ ದೂರದಲ್ಲಿ ಹರಿಕತೆ, ದೂರದ ಶಂಕರನಾರಾಯಣ ಅಂಥ ಕಡೆಯಲ್ಲಿ ಹರಿಕತೆ ಅಂತ ನಿಗದಿಯಾಗಿದ್ದಂತಹ ಸಂದರ್ಭದಲ್ಲಿ ಅವರಿಗೆ ವಿಪರೀತ ಜ್ವರ ಬಂದ ಕಾರಣ, ಏಳುವಂತಹ ಪರಿಸ್ಥಿತಿಯಲ್ಲಿ ಇಲ್ಲದ ಕಾರಣ ಕಾರ್ ಸ್ಟ್ರೀಟ್ನಲ್ಲಿರುವಂತಹ ನನ್ನ ಆಫೀಸಿಗೆ ಯಾರನ್ನೋ ಕಳಿಸಿದರು, ನನಗೆ ಕರೆ ಕಳಿಸಿದರು ಕಾಣಬೇಕು ಅಂತ. ನಾನಲ್ಲಿ ಹೋದೆ. ಹೋಗುವಾಗ ಹೇಳಿದರು, ಇವತ್ತು ನೀನು ಹರಿಕತೆಗೆ ಹೋಗಬೇಕು ಶಂಕರನಾರಾಯಣಕ್ಕೆ. ನನಗೆ ಬೆವರಿ ಹೋಯಿತು. ಯಾಕಂದರೆ ಶೇಣಿಯವರ ಹರಿಕತೆ ಅದು ಶಂಕರನಾರಾಯಣದಂಥ ಸ್ಥಳದಲ್ಲಿ, ಅವರ ಹರಿಕತೆಗೆ ಸಾವಿರಗಟ್ಟಲೆ ಜನ ಕಾದಿರ್ತಾರೆ ಅವರು ಬರಲಿಕ್ಕೆ. ನನಗೆ ಹೆದರಿಕೆ ಆಯಿತು. ಅವರು ಹೇಳಿದರು, ನೀನೇನು ಅಳ್ಕಬೇಕಾದಂಥ ಅಗತ್ಯ ಇಲ್ಲ. ಒಂದು ಪತ್ರ ಬರೆದರು. ಪತ್ರ ಬರೆದು ನನಗೆ ಓದಲಿಕ್ಕೆ ಕೊಡಲಿಲ್ಲ. ನೀನು ನೇರ ಹೋಗಿ ಈ ಹರಿಕತೆಯ ಸಂಘಟಕರು ಶಂಕರನಾರಾಯಣ ದೇವಸ್ಥಾನದಲ್ಲಿ ಯಾರಿದ್ದಾರೋ ಅವರ ಕೈಗೆ ಕೊಡು, ನೀನು ಹರಿಕತೆ ಮಾಡು ಅಂತ ಹೇಳಿದರು. ನಾನು ಹಾಗೆ ಮಾಡಿದೆ. ಶಂಕರನಾರಾಯಣ ಆ ಸ್ಥಳದಲ್ಲಿ, ಊರಿನಲ್ಲಿ ನಾನು ಬಸ್ಸಿನಲ್ಲಿ, ಅಷ್ಟವರೆಗೆ ನಾನು ನೋಡಲಿಲ್ಲ. ಅವರು ಬಸ್ಸಿನಲ್ಲಿ ಇಳಿಯುವಾಗ ತುಂಬ ಜನರು ಅಲ್ಲಿ ಬಂದಿದ್ದರು, ಶೇಣಿಯವರು ಬರ್ತಾರೆ ಅಂತ. ನನ್ನನ್ನು ನೋಡುವಾಗ ಅವರಿಗೂ ಆಶ್ಚರ್ಯ ಆಯಿತು. ನನ್ನ ಕೈಯಲ್ಲಿದ್ದಂತಹ ಪತ್ರವನ್ನು ಅವರಿಗೆ ಕೊಟ್ಟೆ. ಅಲ್ಲಿ ಒಳ್ಳೆಯ ವ್ಯವಸ್ಥೆ ಮಾಡಿದರು, ಹರಿಕತೆಗೆ ಅರೇಂಜ್ ಮಾಡಿದರು. ಕೊನೆಗೆ ಸಭೆಯಲ್ಲಿ ಆ ಪತ್ರವನ್ನು ಅವರು ಓದಿ ಹೇಳಿದರು. ಶೇಣಿಯವರು ನನ್ನನ್ನು ಅತ್ಯಂತ ಒಂದು ತಮ್ಮ ಅನುಗ್ರಹಪೂರ್ಣವಾದಂತಹ ಪ್ರೀತಿಯಿಂದ ನನ್ನನ್ನು ದೊಡ್ಡದಾದಂತಹ ಭರವಸೆಯನ್ನು ನನ್ನ ಮೇಲಿಟ್ಟು ಅಲ್ಲಿಗೆ ಕಳಿಸಿದರು. ಅವರ ಅನುಗ್ರಹದಿಂದ ಅಂದಿನ ಹರಿಕತೆಯೂ ಯಶಸ್ವಿಯಾಯಿತು. ಹೀಗೆ ಎರಡು ಬಾರಿ ಇದೇ ರೀತಿಯ ಅನುಭವ ನನಗಾಗಿದೆ. ಶೇಣಿಯವರು ನಾವು ಎಲ್ಲಿ ಕಡೆ ಮಂಗಳೂರಿನಲ್ಲಿ ಯಾವ ಕಡೆ ಹರಿಕತೆ ಮಾಡಿದರೂ ಕೂಡ, ಸಪ್ತಾಹ ಮಾಡಿದರೂ ಕೂಡ ಶೇಣಿಯವರನ್ನು ಕರೆಸಿಕೊಳ್ಳುವಂತಹ ಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಅವರ ಕೊನೆಯ ಜೀವನದ ಕ್ಷಣದ ತನಕವೂ ಕೂಡ ಮಂಗಳೂರಿಗೆ ಬಂದು ನಮ್ಮನ್ನು ಹರಸ್ತಾ ಇದ್ದರು. ಮಲ್ಲಿಕಟ್ಟೆಯಲ್ಲಿ ಆಗುವಂತಹ ಹರಿಕತೆಗೆ ಬರ್ತಾಯಿದ್ರು. ಅಂತಹ ಶೇಣಿಯವರ ಆ ಒಂದು ಆಶೀರ್ವಾದದ ಮೂಲಕವಾಗಿ ಹರಿಕಥಾ ರಂಗದಲ್ಲಿ ನಾನು ಏನೇನು ಸಾಧನೆ ಮಾಡಿದ್ದೇನೆ ಅಂತ ಹೇಳ್ತೇವೋ ಅದೆಲ್ಲವೂ ಅವರ ಅನುಗ್ರಹ ಅಂತ ನಾನು ಭಾವಿಸ್ತಾ ಇದ್ದೆ. ಹಾಗಾಗಿ ಇಲ್ಲಿರುವಂತಹ ಪ್ರವಚನದ 1.5 ಗಂಟೆಯ ಒಂದೊಂದು ನಿಮಿಷವು, ಒಂದೊಂದು ಸೆಕೆಂಡು ಕೂಡ ಅತ್ಯಂತ ಮಹತ್ವವಾದದ್ದು. ಇವತ್ತು ನಾವು ಕಳೆದಂತಹ, ನಮ್ಮ ಜೀವನದಲ್ಲಿ ಕಳೆದಂತಹ ಒಂದು ಸೆಕೆಂಡ್ ಆಗಲಿ, ಒಂದು ಮಿನಿಟ್ ಆಗಲಿ ಇನ್ನೊಮ್ಮೆಗೆ ನಮಗೆ ಲಭ್ಯ ಆಗುವುದಿಲ್ಲ. ಹಾಗಾಗಿ ಅಂತಹ ಒಂದು ಸಂದರ್ಭದಲ್ಲಿ ಇಲ್ಲಿ ನಾವು ಇದನ್ನು ಈ ಒಂದು ವಿಶಿಷ್ಟವಾದಂತಹ ಪ್ರದೇಶದಲ್ಲಿ, ವಿಶಿಷ್ಟವಾದಂತಹ ಒಂದು ವೇದಿಕೆಯಲ್ಲಿ ನಾವಿದ್ದೇವೆ. ಇಲ್ಲಿ ಈ ಒಂದು ವಾತಾವರಣ ಇದು ಬಹಳ ಪರಿಶುದ್ಧವಾದದ್ದು. ಇಂತಹ ಪುಣ್ಯತಮವಾದಂತಹ ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಳ್ಳುವುದರ ಮೂಲಕವಾಗಿ ಈ ಸಂಸ್ಕಾರ ಕೇಂದ್ರ ಏನಿದೆಯೋ ಇದು ನಿಜವಾದಂತಹ ಸಂಸ್ಕಾರವನ್ನು ನಮ್ಮ ಮುಂದಿನ ಜನಾಂಗಕ್ಕೆ ಇದು ಕೊಡುತ್ತದೆ ಎಂಬುದರಲ್ಲಿ ಯಾವುದೇ ಸಂದೇಹ ಇಲ್ಲ.
ನನಗೆ ಬಹಳ ಸಮಯದಿಂದ ಒಂದು ಆಸೆ ಇತ್ತು. ಮಾನ್ಯ ಶ್ರೀಧರ್ ಭಟ್ರು ನನ್ನಲ್ಲಿ ತುಂಬ ಸರ್ತಿ ಹೇಳಿದರು, ನೀವು ಅಲ್ಲಿ ಬಂದು ಈ ಮಕ್ಕಳ ಮುಂದೆ ಒಂದು ಹರಿಕತೆ ಮಾಡಬೇಕು ಅಂತ. ಯಾಕೋ ನನಗೆ ಬರಲಿಕ್ಕಾಗಲಿ, ಸಂದರ್ಭ ಸಿಕ್ಕಲಿಲ್ಲ. ಮಾತ್ರ ಅಲ್ಲ, ಈ ಕ್ಷೇತ್ರದಲ್ಲಿ ಹರಿಕಥಾ ಸಪ್ತಾಹವನ್ನು ಮಾಡಬೇಕು, ಮಕ್ಕಳಿಗಾಗಿಯೇ ಒಂದು ಹರಿಕಥಾ ಸಪ್ತಾಹವನ್ನು ಮಾಡಬೇಕು ಅಂತ ಮನಸ್ಸು ಕೂಡ ಇದೆ. ಅದಕ್ಕಾಗಿ ಅವಕಾಶವನ್ನು ನಾನು ಕೊಡ್ತಾ ಇದ್ದೇನೆ. ಸಂದರ್ಭ ಬಂದಾಗ ಅದನ್ನು ನಡೆಸಿಕೊಡಲಿಕ್ಕೆ ಸಿದ್ಧರಾಗಿದ್ದೇವೆ. ತಮ್ಮ ಸಹಕಾರವನ್ನು ಕೋರ್ತಾ ಇದ್ದೇನೆ. ಹರಿಕತೆ ಎಂಬುದರ ಬಗ್ಗೆ ನಾನೇನು ಪ್ರತ್ಯೇಕ ವ್ಯಾಖ್ಯಾನವನ್ನು ಮಾಡಬೇಕಾದಿಲ್ಲ, ವಿವರಣೆಯನ್ನು ಕೊಡಬೇಕಾದಿಲ್ಲ. ಅದು ಸುಲಭವಾದಂತಹ ಕಲೆಯಲ್ಲ. ಅದಕ್ಕೆ ಬಹಳಷ್ಟು ಅಧ್ಯಯನಶೀಲತೆ ಬೇಕು, ಬಹಳಷ್ಟು ಆಳವಾದಂತಹ ಅಧ್ಯಯನ ಬೇಕು. ಅಂತಹ ಅಧ್ಯಯನಶೀಲತೆ ಉಳ್ಳವರಿಗೆ ಮಾತ್ರ ಹರಿಕತೆ ಅದು ಸುಲಭವಾಗ್ತದೆ. ಅಂತಹ ಆಳವಾದಂತಹ ಅಧ್ಯಯನದ ಮೂಲಕವಾಗಿ ಮಾತ್ರ ಅಲ್ಲ, ಪುರಾಣಗಳ ಕತೆ ಬಹುಶಃ ಹೆಚ್ಚು ಕಮ್ಮಿ ಎಲ್ಲರಿಗೂ ಗುರ್ತಿರ್ತದೆ. ನಮ್ಮ ಗುರುಗಳಾದಂಥ ಶ್ರೇಣಿಯವರು ಯಾವಾಗಲೂ ಹೇಳುದುಂಟು, ಅವರ ಹರಿಕತೆಯಲ್ಲಿ 2 ಗಂಟೆ ಹರಿಕತೆಯಲ್ಲಿ 1.5 ಗಂಟೆ ಪೀಠಿಗೆ, 1.5 ಗಂಟೆ ಪೀಠಿಗೆ ಅವರು ಹೇಳ್ತಾ ಇದ್ರು. ಕತೆ ಎಲ್ಲರಿಗೂ ಗೊತ್ತಿದೆ, ಆದರೆ ಕಥೆಯ ತಿರುಳು ಏನು ಎಂಬುದನ್ನು ಇಂಟ್ರೊಡಕ್ಷನ್ ಭಾಗದಲ್ಲಿ, ಪೀಠಿಕೆಯ ಭಾಗದಲ್ಲಿ ತಿಳಿಸಿಕೊಡುವಂಥದ್ದು ಆಗಬೇಕು. ಅಂದರೆ ಒಂದು ಬುದ್ಧಿಗೆ ಕಸರತ್ತು ಕೊಡಬೇಕು ಅಂತ ಅವರ ಸಂದೇಶ ಯಾವಾಗಲೂ ಇರ್ತಿತ್ತು. ಹಾಗಾಗಿ ಪೌರಾಣಿಕವಾದಂತಹ ಕಥಾನಕಗಳನ್ನು ಹರಿಕತೆಗೆ ಅಳವಡಿಸಿಕೊಳ್ಳುವಾಗ ಆ ಪುರಾಣಗಳಲ್ಲಿ ಬರುವಂತಹ ಕಥೆಯಲ್ಲಿರುವಂತಹ ಸಂದೇಶವನ್ನು ಮಾತ್ರ ಅಲ್ಲ, ಒಂದು ಹೊಸ ರೀತಿಯ ಇನ್ವೆನ್ಷನ್ ಆಗಬೇಕು, ಒಂದು ಹೊಸ ರೀತಿಯ ಸಂಶೋಧನೆ ಆಗಬೇಕು. ಇವತ್ತು ನಮ್ಮ ಪೂಜ್ಯರಾದಂತಹ ವ್ಯಾಖ್ಯಾನಕಾರರು ಎಷ್ಟು ಸುಂದರವಾಗಿ ಅದನ್ನು ವರ್ಣಿಸಿದರು. ಆ ವಾಲಿವದೆಯ ಕಥಾಪ್ರಸಂಗ, ಶೂರ್ಪಣಕಿಯ ಕಥಾಪ್ರಸಂಗ ನಿಜವಾಗಿಯೂ ನಾವು ಎಲ್ಲಿಯೂ ಕೇಳದಂತಹ ಒಂದು ವಿಶೇಷ. ನನಗೆ ಯಾವಾಗಲೂ ನೆನಪಾದೀತು, ಇನ್ನು ಯಾವುದಾದ್ರೂ ಸಂದರ್ಭ ಅಂತಹ ಕಥಾಭಾಗವನ್ನು ವಿವರಿಸುವಾಗ, ಹರಿಕತೆಯ ರೂಪದಲ್ಲಿ ವಿವರಿಸುವಾಗ ಅದನ್ನು ಹೇಳಲೇಬೇಕು. ಯಾಕಂದರೆ ಹೆಚ್ಚಿನ ಜನರಿಗೆ ಅದು ಗೊತ್ತೇ ಇಲ್ಲ. ಖಂಡಿತ ಅಂತಹ ಹಲವಾರು ಉತ್ಕೃಷ್ಟವಾದಂತಹ ವಿಷಯಗಳನ್ನು ಹರಿಕತೆಗಳಲ್ಲಿ ಅಳವಡಿಸಿಕೊಂಡು ಒಂದು ಹೊಸ ರೀತಿಯ ಸಂಶೋಧನೆಯನ್ನು ಕೊಡುವಂತಹ ಕತೆ 1 ಗಂಟೆದ್ದಾಗಿರಬೇಕು. ಒಂದು ಹೊಸ ರೀತಿಯ ಸಂಶೋಧನೆಯನ್ನು ಅದು ತಾಳ, ಲಯ ಮತ್ತು ಕೀರ್ತನೆಯ ಮೂಲಕವಾಗಿ, ಸಂಗೀತದ ಮೂಲಕವಾಗಿ ಹರಿಕಥಾ ರೂಪದಲ್ಲಿ ಹೊರಹೊಮ್ಮಿದಾಗ ನಿಜವಾದಂತಹ ಹರಿಕತೆಯಾಗಿದೆ. ಮಾನ್ಯ ಭದ್ರಗಿರಿ ಅಚ್ಯುದಾಸರು ನಡೆಸಿಕೊಟ್ಟಂತಹ ಹರಿಕತೆಯನ್ನು ನಾವು ಕೇಳಿದ್ದೇವೆ. ಹಾಗಾಗಿ ಹರಿಕಥಾ ರಂಗದಲ್ಲಿ ನಾನು ಏನಾದರೂ ಮಾಡಿದರೆ ಅದು ನಮ್ಮ ಗುರುಗಳ ಅನುಗ್ರಹ ಮತ್ತು ನನ್ನ ಬಂಧು ಬಳಗದವರ ಹಿತೈಷಿಗಳ, ನನ್ನೊಂದಿಗೆ ಈ ರಂಗದಲ್ಲಿ ದುಡಿದಂತಹ ಅವರೆಲ್ಲರ ದೊಡ್ಡ ಕೊಡುಗೆ ಅದರಲ್ಲಿ ಇದೆ. ಮಾತ್ರ ಅಲ್ಲ, ನನಗೆ ಈಗಲೂ ಈ ರಂಗದಿಂದ ನಾನು ವಿರಮಿಸುವುದಿಲ್ಲ. ಎಲ್ಲಿವರೆಗೆ ನನಗೆ ನಿಲ್ಲಲಿಕ್ಕೆ ಸಾಧ್ಯ ಇದೆಯೋ, ಎಲ್ಲಿವರೆಗೆ ನನಗೆ ಶರೀರದಲ್ಲಿ ಚೈತನ್ಯ ಇದೆಯೋ ಅಲ್ಲಿವರೆಗೆ ಹರಿಕತೆಯಲ್ಲೇ ಮುಂದುವರಿಬೇಕು, ಹರಿದಾಸನಾಗಿಯೇ ಇರಬೇಕು, ಹರಿಕಥಾ ರಂಗದಲ್ಲೇ ದುಡಿಬೇಕು ಎಂಬಂತಹ ಒಂದು ಆಶಯ ನನಗಿದೆ. ಅದನ್ನು ಭಗವಂತ ಈಡೇರಿಸಿಕೊಡಬೇಕು ಅಂತ ತಮ್ಮೆಲ್ಲರ ಹಿರಿಯರ ಮುಂದೆ ವಿಜ್ಞಾಪಿಸಿಕೊಂಡು ಇವತ್ತು ನನ್ನನ್ನು ಗುರುತಿಸಿ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಮುಖ್ಯವಾಗಿ ಹಿರಿಯರಾದಂಥ ಅನಂತಕೃಷ್ಣ ಭಟ್ ಮತ್ತು ಶ್ರೀಧರ್ ಭಟ್ ಹಿರಿಯರಿಗೆ ಎಲ್ಲ ನಾನು ವಂದಿಸಿಕೊಂಡು ಈ ಮಧುರವಾದಂತಹ ರೋಚಕವಾದಂತಹ ಕ್ಷಣಗಳನ್ನು ಈಗ ಇವತ್ತು ಮಾತ್ರ ಅಲ್ಲ, ನನ್ನ ಮುಂದಿನ ಜೀವನದ ಕ್ಷಣಗಳನ್ನು ಕೂಡ ಇದನ್ನು ನೆನಪಿಸಿಕೊಳ್ಳುವ ಅಂತ ಆಗಲಿ ಎಂಬುದಾಗಿ ಭಗವಂತನನ್ನು ಪ್ರಾರ್ಥಿಸುತ್ತಾ, ನನ್ನ ಈ ಒಂದು ಯಾವ ಅವಿನಾವಭಾವದಂತಹ ಸಂಬಂಧ ಈ ಮಣ್ಣಿಗಿದೆಯೋ, ಈ ಭೂಮಿಗಿದೆಯೋ, ಇಲ್ಲಿ ನಿಂತು ನನಗೆ ಸನ್ಮಾನ ಆಗುವಂಥದ್ದು ಮಾನ್ಯ ತಂತ್ರಿವರ್ಯರ ನೇತೃತ್ವದಲ್ಲಿ ಇದಾಗುವಂಥದ್ದು ಬಹುಶಃ ನಾನು ಆವಾಗಲೇ ಹೇಳಿದಾಗೆ ಇದೊಂದು ಜೀವನದ ರೋಚಕ ಕ್ಷಣ ಮತ್ತು ಅತ್ಯಂತ ಸ್ಮರಣೀಯವಾದಂತಹ ಕ್ಷಣ. ನನ್ನ ಜೀವನದಲ್ಲಿ ಬಹುಶಃ ಯಾವುದಾದ್ರೂ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಂತ ಸಂದರ್ಭ ಬಂದರೆ ಇದಕ್ಕಿಂತ ಮಿಗಿಲಾದದ್ದು ಇಲ್ಲ ಎಂಬಂತಹ ರೀತಿಯಲ್ಲಿ ನಾನು ಹೇಳಬೇಕಾದಂಥ ಮಹಾಬಲ ಶೆಟ್ಟರು ತನ್ನ ಉಸಿರಿನುದ್ದಕ್ಕೂ ಹರಿನಾಮವನ್ನು ನಾನು ಉಚ್ಚರಿಸ್ತಾನೇ ಇರ್ತೇನೆ ಎಂಬುದಾಗಿ ಬಹಳ ಘಂಟಾಘೋಷವಾಗಿ ಹೃದಯದ ಭಾಷೆಯಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಅವರು ಹೇಳಿದರು, ಈ ಮಣ್ಣಿಗೂ ನನಗೂ ಸಂಬಂಧ ಇದೆ ಅಂತ. ಮೊನ್ನೆ ದೂರವಾಣಿಯಲ್ಲಿ ಮಾತನಾಡುವಾಗಲೂ ಕೂಡ ಅವರಿಗೆ ಬಹಳ ಖುಷಿಯಾಯಿತು. ಯಾಕೆಂದರೆ ನಮ್ಮ ಹಿರಿಯರ ಒಂದು ಕಾಲದಲ್ಲಿ ಈ ಜಾಗ ಆಗಿತ್ತು ಅಂತ. ಅದು ಯಾಕೋ ಇವರು ಬಹಳ ಖುಷಿ ನಮಗೆ. ಅದು ಆ ಒಂದು ಸಂಬಂಧ ಇವತ್ತು ನಾವು ಅವರು ನೆನಪಿಸಿಕೊಂಡಿದ್ದಾರೆ. ಇನ್ನೂ ಒಂದು ವಿಚಾರ ಅಂತಂದರೆ,
ಶ್ರೀಮಂತ್ ಪಿ ಎಂ ಶೆಣೆಯವರಿಗೆ ಹರಿಕಥೆಯ ಮೇಲೆ ವಿಶೇಷವಾದ ಭಕ್ತಿ ಇತ್ತು. ಭದ್ರಗಿರಿಯವರು ಅವರ ಬಹಳ ಆಪ್ತರಾಗಿದ್ದರು, ಅಚ್ಯುತದಾಸರು. ಅದಕ್ಕಾಗಿ ಇದೊಂದು ಒಂದು ಸದವಕಾಶವೋ ಏನೋ ಗೊತ್ತಿಲ್ಲ, ನನಗೆ ಯಾಕೆ ಮನಸ್ಸನ್ನು ಸ್ಮರಿಸಿತು ಮಹಾಬಲಿ ಶೆಟ್ಟರೆ. ಬಹುಶಃ ಇವತ್ತು ನನಗೆ ಅದರ ಅರ್ಥ ಗೊತ್ತಾಗ್ತದೆ. ಯಾಕಂದರೆ ಕೀರ್ತಿಶೇಷ ಪಿ ಎಂ ಶೆಣೆಯವರಿಗೆ ಭದ್ರಗಿರಿ ಅಚ್ಯುತದಾಸರನ್ನು, ಅದರಲ್ಲೂ ನೆಹರು ಮೈದಾನದಲ್ಲಿ ಅದರೆಲ್ಲ ಕಾರ್ಯಕ್ರಮಗಳನ್ನು ತಾನು ಮುಂದೆ ನಿಂತು ಅದನ್ನು ಮಾಡಿಸಿಕೊಟ್ಟಂಥ ಒಂದು ಪುಣ್ಯ ಶೇಷ ಅವರಲ್ಲಿ ಯಾವತ್ತೂ ಇತ್ತು. ಹಾಗಾಗಿ ಇವತ್ತು ಮಹಾಬಲಿ ಶೆಟ್ಟರು ಇವತ್ತು ಬಂದರು. ಹಿರಿಯರಾದ ಅವರಿಗೆ ನಾನು ಮತ್ತೊಮ್ಮೆ ನಮಿಸ್ತೀನಿ. ನೀವು ಇವತ್ತು ನಿಮ್ಮಲ್ಲಿ ನಾನು ನನ್ನ ತಂದೆಯವರ ಮಾತುಗಳನ್ನು ಕೇಳಿದೆ. ಯಾವ ರೀತಿಯಲ್ಲಿ ತಂದೆಯವರ ಮನಸ್ಸಿನಲ್ಲಿ ಹರಿಕತೆ ಮಾಡುವಂಥ ಒಂದು ಇದಿತ್ತು. ನಾನು ಯಜ್ಞ ಯಾಗಾದಿ ಬೇರೆ ಏನಾದರೂ ಮಾಡಬೇಕಂತ 2-3 ಜನರಲ್ಲಿ ಕೇಳಿ ಪ್ರಶ್ನೆ ಇಟ್ಟಾಗ ಪ್ರಶ್ನೆಯಲ್ಲಿ ಫಸ್ಟ್ ಬಂದದ್ದು ಭಾಗವತ ಸಪ್ತಾಹ ಮಾಡಿ ಅಂತ, ಇಲ್ಲದ್ರೆ ಹರಿಕತೆ ಮಾಡಿ ಅಂತ. ಈ ಕಾರ್ಯಕ್ರಮ ಮಾಡಲಿಕ್ಕೆ ಪ್ರೇರಣೆ ಖಾಲಿ ನನ್ನ ತಂದೆಯವರು ಹಲವಾರು ವರ್ಷ ಧರ್ಮ ಸಮನ್ವಯ ಸಮಿತಿ ಎಂಬ ಅಂಡರ್, ಆಗ ವಿಶ್ವ ಹಿಂದೂ ಪರಿಷತ್ತು ಜನ್ಮ ತಾಳಿ ಇರಲಿಲ್ಲ. ಆ ಟೈಮಿನಿಂದ ವಿಶ್ವಜನ್ಮ ಹಿಂದೂ ಪರಿಷತ್ ತಾರಾ ಕ್ಲಿನಿಕ್ನಲ್ಲಿಯೇ ಮೀಟಿಂಗ್ ಆಗಿ ಅಲ್ಲೇ ಶ್ರೀಧರ್ ಭಟ್ರಿಗೆ ಗೊತ್ತುಂಟು. ಇವತ್ತು ನೀವು ಒಂದು ಮಾತು ಹೇಳಿದ್ರಿ, ನಾನು ನಿಮ್ಮ ಕಾಲಿಗೆ ನಿಮ್ಮನ್ನು ಅಪ್ಪಿಕೊಂಡೆ ಯಾತಕ್ಕೋಸ್ಕರದಿಂದ ನನ್ನ ಹೃದಯ ತುಂಬಿ ಬಂದಿದೆ. ಯಾವ ಈ ಪವಿತ್ರ ಭೂಮಿ ನೀವು ಕೊಟ್ಟದ್ದು ನಿಜವಾಗಿ ಅದರ ಬೆಲೆಯನ್ನು ನಾನು ಅನೌನ್ಸ್ ಮಾಡುವುದಿಲ್ಲ. ನನಗೆ ನೋವಾಗ್ತದೆ, ಕೇಳಿದವರಿಗೆ ನೋವಾಗ್ತದೆ. ಆದರೆ ಈ 1.5 ಎಕರೆ ಜಾಗದಲ್ಲಿ ನಿಮ್ಮ ಪುಣ್ಯ ಇದೆ ಇಲ್ಲಿ. ಯಾಕೆಂದರೆ ನೀವು ಅಷ್ಟು ಕಮ್ಮಿಯಲ್ಲಿ ಕೊಟ್ಟದ್ರಿಂದ ತಂದೆಯವರು ಏನು ಪ್ರಾಮಿಸ್ ಮಾಡಿದ್ರಂದರೆ 1 ಎಕರೆ ಕೊಡ್ತೇನೆ ಅಂತ. ನಾನಾಗ ಇನ್ನೂ ಚಿಕ್ಕವನು. ನನ್ನ ಹತ್ರ ಒಂದು ಮಾತು ಕೇಳಿದರು. ಪೇಜಾವರ ಶ್ರೀಗಳು ಮಾತಾಡಿದ್ದು ನನಗೆ ಇವತ್ತೂ ಕೇಳ್ತಾ ನನ್ನ ಮನಸ್ಸಿನ ಇದರಲ್ಲಿ ಬರ್ತಾ ಉಂಟು. ತಂದೆ ಒಪ್ಪಿದ್ರು ಮಕ್ಕಳು ಒಪ್ಪಿದ್ರಲ್ಲ ಅಂತ. ಆಗ ನನಗೆ ಮದುವೆಯಾಗಿ ನನ್ನ ಮಿಸ್ಸಸ್ ಗರ್ಭಿಣಿ, ಬರುವಂಥ ಜನ್ಮಕ್ಕೆ ಬರುವಂಥ ಮಗುವಿಗೆ ಆಶೀರ್ವಾದ ಕೊಡು ಅಂತ ನಾನು ಬೇಡಿದ್ದೇನೆ. ಖಂಡಿತವಾದವಾಗಿ ಪೇಜಾವರ ಶ್ರೀಯವರು ಆಶೀರ್ವಾದ ಕೊಟ್ಟಿದ್ದಾರೆ. ಇವತ್ತು ನನ್ನ ಮಗ ಉನ್ನತ ಹುದ್ದೆಯಲ್ಲಿ ಅಮೇರಿಕಾದಲ್ಲಿದ್ದಾನೆ, ಒಳ್ಳೆಯ ಜಾಗ ತೆಗೊಂಡಿದ್ದಾನೆ. ಇದರಲ್ಲಿ ಕೆಲವು ಪರ್ಸೆಂಟೇಜ್ ಜಾಗ ಮಾರಿದ ದುಃಖ ನನ್ನಲ್ಲಿತ್ತು. ಆದರೆ ಯಾವಾಗ ನನ್ನ ಮಗ 1.5 ಎಕರೆ ಜಾಗವನ್ನು ಅಮೇರಿಕಾದಲ್ಲಿ ತೆಗೊಂಡಾಗ ನನಗೆ ಮನಸ್ಸಿಗೆ ನೆಮ್ಮದಿ ಸಿಕ್ಕಿತು. ಇವತ್ತು ಅವರು ಹೇಳಿದ ಈ ಜಾಗವನ್ನು ಆಶ್ರಮಕ್ಕೆ 1.5 ಎಕರೆ ಕೊಡಲಿಕ್ಕೆ ಕಾರಣ ಏನು ಅಂತೇಳಿ 1.5 ಎಕರೆ ಹೇಳಿದರು. ಒಂದು ಡಾಕ್ಯುಮೆಂಟು 1.5 ಎಕರೆ ಸಪ್ರೇಟ್ ಇತ್ತು, ಉಳಿದ ಡಾಕ್ಯುಮೆಂಟ್ 4.25 ಎಕರೆ ಮತ್ತೊಂದು ಡಾಕ್ಯುಮೆಂಟ್ ಇತ್ತು. ಅದರಲ್ಲಿ ಸಾವಿರಾರು ನೂರಾರು ಜನರದ್ದು ದಸ್ಕತ್ ಬೇಕಿತ್ತು, ಮೈನರ್ ಇದೆಲ್ಲ ಇತ್ತು. ಸೊ ತಂದೆಯವರು ಈ ಜಾಗವನ್ನು ಕೊಡುವಾಗ ತುಂಬ ಆಲೋಚನೆ ಮಾಡಿ ಮುಂದೆ ನನ್ನ ಮಕ್ಕಳು ಯಾವುದೇ ರೀತಿಯಲ್ಲಿ ಲಿಟಿಗೇಷನ್ ಬರಬಾರ್ದು ಅಂತ ಒಂದೇ ಡಾಕ್ಯುಮೆಂಟನ್ನು 1.5 ಎಕರೆದು ಒಂದೇ ಡಾಕ್ಯುಮೆಂಟು ಶ್ರೀಧರ್ ಭಟ್ರ ಹೆಸರಿನಲ್ಲಿ ಇದು ಟ್ರಸ್ಟ್ ಮಾಡಿ ಟ್ರಸ್ಟಿಗೆ ದಾನಪತ್ರವಾಗಿ ಕೊಟ್ಟಿದೆ. ಇವತ್ತು ನನ್ನ ಎಲ್ಲ ಡಾಕ್ಯುಮೆಂಟ್ ಇದು ಇದೆ. ನೀವು ಹೇಳಿದ ಮಾತು ನನಗೆ ಎಷ್ಟು ಪುಣ್ಯ ಇಲ್ಲಿ ಬಂದಿದ, ಅದರ 50% ಪುಣ್ಯ ನಿಮಗಿದೆ. ನೀವು ಕಾರಣ ಕೊಡ್ತದೆ. ನೀವು ಇವತ್ತು ತುಂಬ ಹೃದಯದಿಂದ ಹೇಳಿದರೆ ನನಗೆ ಬೇಸರ ಇಲ್ಲ ಅಂತ, ಅದೇ ದೊಡ್ಡ ಸಂತೋಷ. ಯಾಕೆಂದರೆ ಯಾವುದೇ ಇದೆಲ್ಲ ಋಣಾನುಬಂಧ. ನೀವು ಹರಿಕತೆ ಮಾಡಬೇಕಂತೇಳಿ ನೀವು ಹೇಳಿದ್ದು ನನ್ನ ತಂದೆಯವರು ಹೇಳಿದ ರೀತಿಯಲ್ಲಿ ಆಗಿದೆ. ಅದರಿಂದ ಖಂಡಿತವಾಗಿ ಮುಂದೆ ಒಂದು ದಿವಸ ನಿಮ್ಮಲ್ಲಿ ಮಾತಾಡಿ ನಾವು ಹರಿಕತೆ ಮಾಡಬೇಕು ಈ ಜಾಗದಲ್ಲಿ. ಸಪ್ತಾಹ ಖಂಡಿತವಾಗಿ ಮಾಡಬೇಕು, ಒಂದು ಅಲ್ಲ, ಸಪ್ತಾಹ ಅಲ್ಲ, ಇನ್ನೂ ಹೆಚ್ಚು ದಿನ ಮಾಡಲಿಕ್ಕೆ ದೇವರ ಅವಕಾಶ ಕೊಡಬೇಕು. ನಾನು ಯಾತಕ್ಕೋಸ್ಕರ ಇಷ್ಟು ಮನಸ್ಸಿನ ಸಂತೋಷದಿಂದ ಮಾತಾಡ್ತೀನಿ ಅಂತೇಳಿದರೆ, ನಾವು ನನ್ನ ತಂದೆಯವರು ಯಾವ ರೀತಿಯ ಸಂಸ್ಕಾರ ಕೊಟ್ಟರು ಅಂತೇಳಿ ಹೇಳುವುದಕ್ಕೆ ನಾನು ಒಂದು ಚಿಕ್ಕ 2 ಉದಾಹರಣೆ ಕೊಡ್ತೇನೆ. ಅದು 1992 ನಾನು ಅಂಗಳದಲ್ಲಿ ಆಡ್ತಾ ಇದ್ದೆ. ಆ ಬೆಂಕಿ ಪೆಟ್ಟಿಗೆ ಹೀಗೆ ಕಡ್ಡಿ ಇಟ್ಟು ಹೀಗೆ ಇದು ಮಾಡಿ ಸಿಂಕ್ ಅಂತ ಓಡ್ತದೆ, ಹೀಗೆ ಬೆಂಕಿ ಪೆಟ್ಟಿಗೆಯನ್ನು ಇದು ಮಾಡಿ ಆಡ್ತಾ ಇರೋದು. ನನ್ನ ತಂದೆಯವರು ನನಗೆ ಬೈದರು, ನಿನಗೆ ಬೆಂಕಿ ಪೆಟ್ಟಿಗೆದು ವ್ಯಾಲ್ಯೂ ಗೊತ್ತಿಲ್ಲ, ಎಂಥದ್ದು ಆಟ ಅದು, ಏನಾದರೂ ಆದರೆ ಬೆಂಕಿ ತಕ್ಕ ಹಾಗೆ ಹೇಗೆ ಹೇಳಿದರು. ನಮ್ಮ ಮನೆಯ ಎದುರುಗಡೆ ದೊಡ್ಡ ಗೇಟ್, ಆ ಗೇಟ್ ಹತ್ರ 7-8 ಜನ ಬಂದಿದ್ದರು. ಅದರಲ್ಲಿ ಒಬ್ಬರು ಒಳಗೆ ಬಂದು
ತಂದೆಯವರು ನನಗೆ ಮಾತಾಡೋದನ್ನು ಕೇಳಿ ಅವರು ಹಿಂದೆ ಹೋದರು. ಅಷ್ಟರೊಳಗೆ ತಂದೆಯವರು ಹೊರಗೆ ಬಂದರು. ಯಾರದು ಅಂತೇಳಿದ್ರು, ಅವರಿಗೆ ಕರೆ ಹೇಳಿದರು. ನಾನು ಕರೆದೆ, ಲಿಪ್ವೇರ್, ದನಿ ಲಿಪ್ವೇರ್ ಅಂತ ಹೇಳಿದೆ. ತಂದೆ ಅಂತ ಹೇಳಿಲ್ಲ, ದನಿ ಲಿಪ್ವೇರ್ ಹೇಳಿದೆ. ಅವರು ಒಳಗೆ ಬಂದರು. ನಾನೇ ಬರ್ತೀನಿ ಅಂತ ಕೇಳಿದರು. ಅವು ಆಗ 1962ರಲ್ಲಿ ಚೈನಾ ವಾರ್ ಆಗಿದೆ. ವಾರಿಗೋಸ್ಕರ ಕಲೆಕ್ಷನಿಗೆ ಕೆಲವರು ಎಲ್ಲ ಬರ್ತಾಯಿದ್ರು. ನನಗೆ ಇವತ್ತಿಗೂ ನೆನಪಿದೆ. ಅವರು ಬಂದವರು ಕೂತ್ಕೊಂಡ್ರು. ಮಸ್ತ್ ಜನ ಒಳ್ಳೆಯವರಿಗೆ ಅಕ್ಲೆಲ್ಲ ಲೆಪ್ಪುಲೆ ಅಂತ ಹೇಳಿದ್ರು. ಎಲ್ಲರೂ ಬಂದರು. ಕುಳ್ಳೆಲೆ ದಾನೆ ಅಂತ ಒಳಗೆ ಹೋದರು. 5,000 ಚೆಕ್ಕನ್ನು ಅವರಿಗೆ ಕೊಡುವಾಗ ಎಲ್ಲರೂ ಎದ್ದು ನಿಂತು ಇದು ಮಾಡಿದರು. ಈತ ಅಂತ ಹೇಳಿದರು. ಇವತ್ತಿಗೂ ನನಗೆ ನೆನಪುಂಟು. ಅಲ್ಲ, ಯಾಕೆ ನೀವು ಹಿಂದೆ ಓದೋದು? ಅಲ್ಲ, ನೀವು ನಿಮ್ಮ ಮಗನಿಗೆ ಒಂದು ಬೆಂಕಿ ಪೆಟ್ಟಿಗೆ ಇದು ಮಾಡುವಾಗ ಅದರ ವ್ಯಾಲ್ಯೂ ಗೊತ್ತಂತ ಬೈದಿರಲ್ಲ ಅಂತ ಹೇಳಿದ್ದಕ್ಕೆ ನನ್ನ ತಂದೆಯವರು ಕೊಟ್ಟ ಆನ್ಸರ್ ಏನಂತ ಹೇಳಿದರೆ, ಇವತ್ತು ನನ್ನ ಮಗನಿಗೆ ಈ ಬೆಂಕಿ ಪೆಟ್ಟಿಗೆ ವ್ಯಾಲ್ಯೂ ಗೊತ್ತಿಲ್ಲದ್ರೆ ನನ್ನ ಆಸ್ತಿದು, ನನ್ನ ಅಂತಸ್ತು, ಮರ್ಯಾದೆದು ವ್ಯಾಲ್ಯೂ ಗೊತ್ತಿಲ್ಲ, ಅದನ್ನು ನಾನು ಕಲಿಸ್ತಾ ಇದ್ದೇನೆ ಅಂತ ಹೇಳಿದರು. ಇದು ನನಗೆ ತಂದೆಯವರು ಕೊಟ್ಟ ಒಂದು ಪಾಠ. ಇನ್ನೊಂದು, ಒಂದು ಜೀಪು, ವಿಲ್ಲಿಸ್ ಜೀಪು 4 ವೀಲರ್ ರಿಪೇರಿ ಮಾಡಿಕೊಂಡು ಬಂದು ಟೆಸ್ಟ್ ಮಾಡಲಿಕ್ಕೆ ಹೋಗುವ ಧರೆಗೆ ಬಡಿತು. ಶಬ್ದ ಆಯಿತು. ನಾನು ಹೊರಗೆ ಓಡಿ ಬಂದೆ. ನನಗಾಗ ಸಾಧಾರಣ 14 ವರ್ಷ ಪ್ರಾಯ ಇರ್ಬೋದು, 14-15 ವರ್ಷ. ನೋಡಿದರೆ ಧರೆ ಬಿದ್ದಿದೆ. ಉಂಟಲ್ಲ, ಪೋಡ್ಚಿ ಹೊಡೆಯಲ್ಲ, ಚಿಕ್ಕ ಬುದ್ಧಿ, ಪೋಡ್ಚಿ ನಿನ್ನ ನಂಬರ್ ಇತ್ತು. ಇತ್ತೆ ಅಮ್ಮೇರಡ ಅವು ಕಟ್ಟದ ಕೊರೋಡು ಅಂತ. ಹೌದನಿ ಹೇಳಿದ ಅವನ ಹೆದರಿ. ತಂದೆಯವರ ಹತ್ರ ಬಂದು ಹೇಳಿದೆ, ಅಲ್ಲಿ ಅವನು ಧರೆ ಬೀಳಿಸಿದ್ದಾನೆ ಅಂತೇಳಿ. ತಂದೆಯವರು ಬಂದು ನೋಡಿದರು. ತಾಗಿದ್ಯತ್ತ ಪಿರಿಯದು ಬೈಕ್ ಹಿಂದಕ್ಕೂ ಛೆ ಅವು ಪೋಲಿ ಅಂತ. ನನಗೆ ಬೇಸರ ಆಯಿತು. ಯಾಕೆಂದರೆ ಅವನನ್ನು ನಿಲ್ಲಿಸಿದ್ದು ನಾನು. ತಂದೆಯವರು ಅವನಿಗೆ ಹೋಗು ಅಂತ ಹೇಳಿದರು. ನಾನು ಕೇಳಿದ್ದೆ, ನೀವು ಯಾಕೆ ಅವನಿಗೆ ಅಂತ. ತಂದೆಯವರಾಗ ಹೇಳಿದ ಮಾತೇನಂತೆ, ಅವನು ಪಾಪ ದುಡಿಯುವವನು, ಅವನೀಗ ಆ ಜೀಪಿಗೆ ರಿಪೇರಿಗೆ ಖರ್ಚು ಮಾಡಬೇಕು. ನಮ್ಮದು ತೊಂದರೆ ಇಲ್ಲ, ನಮ್ಮದು 4 ಕೆಲಸದಲ್ಲಿ 5ನೇ ಕೆಲಸ ಅದು ಆಗಿ ಹೋಗ್ತದೆ, 1,000 ಖರ್ಚಾದರೂ ತೊಂದರೆ ಇಲ್ಲ, ಪಾಪದವನು ಅವನಿಗೆ ಅಂತ ತಿಳ್ಕೊಂಡು ಅವನನ್ನು ಕಳಿಸಿದರು. ಇದು ತಂದೆಯವರು ನನಗೆ ಕಳಿಸಿಕೊಟ್ಟ ಪಾಠ. ಅವರು ಯಾವತ್ತೂ ಸಹ, ಇವತ್ತು ಅವರು ಅಂತರಂಗದಿಂದ ಮಾತಾಡಿದ್ದಾರೆ. ಪ್ರಾಯಶಃ ಇವತ್ತು ನನ್ನ ಮನಸ್ಸು, ನನ್ನ ಕುಟುಂಬದವರಿಗೆ, PM ಶೆಣಿಯವರ ಫ್ಯಾಮಿಲಿಯವರಿಗೆ ಅತ್ಯಂತ ತೃಪ್ತಿಯಾಗಿದೆ. ಈ ಕ್ಷೇತ್ರದಲ್ಲಿ ಸದಾ ಒಳ್ಳೆ ಮುಂದೆ ನಿಮ್ಮ ಜನಾಂಗ, ನಿಮ್ಮ ಮೊಮ್ಮಕ್ಕಳು, ನನ್ನ ಮೊಮ್ಮಕ್ಕಳು ಎಲ್ಲರೂ ಇದನ್ನು ಶಾಶ್ವತವಾಗಿ ಇಡುವಂಥ ವ್ಯವಸ್ಥೆಯನ್ನು ಮಾಡುವ ಆಸೆ ನನಗಿದೆ. ಮತ್ತು ಹರಿಕತೆ ಖಂಡಿತವಾಗಿ ಮಾಡ್ತೇವೆ. ನಿಮ್ಮ ಬಾಯಲ್ಲಿ ಬರುವಾಗ ನನಗೆ ಅತ್ಯಂತ ಸಂತೋಷ ಆಯಿತು. ದೇವರು ಇದಕ್ಕೆ ಎಲ್ಲ ರೀತಿಯ ಸಹಕಾರ ಕೊಡಬೇಕು. ನನ್ನ ಬಾಕಿ ಎಲ್ಲರೂ ಸಹಕಾರ ಕೊಡಬೇಕಂತ ಕೇಳಿಕೊಂಡು, ಬಹಳ ಉನ್ನತವಾದಂತಹ ಉತ್ಕೃಷ್ಟವಾದಂತಹ ಚಿಂತನೆಗಳು ಹರಿದು ಬರ್ತಾ ಇತ್ತು. ಭಾಗವತದ ಹಲವು ಪ್ರಸಂಗಗಳು ನಮ್ಮ ಕಣ್ಣ ಮುಂದೆ ಚಿತ್ರಣಗೊಳ್ಳುತ್ತಾ ಇತ್ತು. ಅದೇ ರೀತಿ ವೇದಿಕೆ ಹತ್ತಿದ ಮೇಲೆ ಇದೊಂದು ಚರಿತ್ರೆಯು ಬಹಳ 40 ವರ್ಷಗಳ ಹಿಂದಿನ ಒಂದು ಸಂಬಂಧಗಳನ್ನು ಪುನರ್ಜೋಡಿಸುವಂತಹ ಮಾತುಗಳು ಕೂಡ ಈ ವೇದಿಕೆಯಿಂದ ಹರಿದು ಬಂತು. ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭು ವಿಷ್ಣವೇ ಎಂದು ನಾವು ದಿನ ಹೇಳುತ್ತೇವೆ. ಅಂದರೆ ಆ ಮಹಾವಿಷ್ಣುವಿನ ಆ ನಾರಾಯಣ ಸ್ಮರಣೆಗೆ ಎಷ್ಟು ಬಲ ಇದೆ ಅಂತ ಹೇಳಿದರೆ, ಒಮ್ಮೆ ಸ್ಮರಣೆ ಮಾಡಿದರೆ ನಮ್ಮ ಈ ಜನ್ಮದಲ್ಲಿ, ಈ ಸಂಸಾರದಲ್ಲಿ ಬಂಧನ ಒಮ್ಮೆಗೆ ವಿಮೋಚನೆ ಆಗ್ತದೆ, ನಾವು ಬಂಧ ವಿಮುಕ್ತರಾಗ್ತೇವೆ ಎಂಬುದು ಬಹಳ ದೊಡ್ಡ ಸಂದೇಶವನ್ನು ಆ ಶ್ರೀಕೃಷ್ಣ ನಮಗೆ ಕೊಡ್ತಾನೆ. ಮಹಾಭಾರತದ ಒಂದು ಘಟನೆ ನಮಗೆಲ್ಲ ನೆನಪಿರಬಹುದು. ಯುದ್ಧ ಘೋಷಣೆಯಾಗಿದೆ. ಎಲ್ಲರೂ ಅವರವರ ಸೈನ್ಯವನ್ನು ಸಂಘಟಿಸಿದಲ್ಲಿ ನಿರತರಾಗಿದ್ದರು. ಶ್ರೀಕೃಷ್ಣನ ಸಹಾಯ ಬೇಡಲು ದುರ್ಯೋಧನ ಮತ್ತು ಅರ್ಜುನ ಹೋಗುತ್ತಾರೆ. ಶ್ರೀಕೃಷ್ಣ ಬಹಳ ಚಂದದ ನಿದ್ರೆಯಲ್ಲಿದ್ದರು. ಅರ್ಜುನ ಹೋಗಿ ಪಾದದ ಅಡಿ ನಿಂತುಕೊಳ್ಳುತ್ತಾನೆ. ದುರ್ಯೋಧನ ತಲೆಯ ಹತ್ತಿರ ನಿಂತುಕೊಳ್ತಾನೆ. ಎಚ್ಚರಗೊಂಡ ಶ್ರೀಕೃಷ್ಣ ಪ್ರಥಮ ನೋಡುತ್ತಾನೆ ಅರ್ಜುನನನ್ನು, ಎರಡನೇ ನೋಡುತ್ತಾನೆ ದುರ್ಯೋಧನನನ್ನು. ವಿಷಯ ಏನು ಅಂತ ಕೇಳುವಾಗ, ನಮಗೆ ಯುದ್ಧ ನೀನು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಯುದ್ಧವನ್ನು ನಿಲ್ಲಿಸಲಿಕ್ಕಾಗಲಿಲ್ಲ. ನಾವೆಲ್ಲ ಧರ್ಮವನ್ನು ಅರಿತರೂ ಕೂಡ ಅದನ್ನು ಆಚರಣೆಗೆ ಮಾಡಲಿಕ್ಕೆ ನಮಗೆ ಕಷ್ಟ ಆಯಿತು. ಅಧರ್ಮ ಏನು ಅಂತ ಗೊತ್ತಿದ್ದರೂ ಕೂಡ ಅದನ್ನು ಮಾಡುವುದರಲ್ಲಿ ನಮಗೆ ಮಾಡುವುದು ಅನಿವಾರ್ಯವಾಯಿತು. ಅದು
ಆದುದರಿಂದ ಯುದ್ಧ ನಮ್ಮದು ಅನಿವಾರ್ಯ ಸ್ಥಿತಿ. ನಮಗೆ ನಿನ್ನ ಸಹಾಯ ಬೇಕು ಅಂತ ಹೇಳುವಾಗ ಶ್ರೀಕೃಷ್ಣ ಹೇಳ್ತಾನೆ, ನನ್ನ ಹತ್ರ 17 ಅಶ್ವಾರೋಹಿಣಿ ಸೈನ್ಯವಿದೆ. ನಾನು ವಚನ ಕೊಟ್ಟ ಹಾಗೆ ನಾನು ಯಾವುದೇ ಅಸ್ತ್ರವನ್ನು ಎತ್ತುವುದಿಲ್ಲ. ನಾನೊಬ್ಬಂಟಿಗ. ನಿಮಗೆ ಯಾರು ಬೇಕು ಅವರನ್ನು ನೀನು ಆರಿಸಿಕೋ ಅಂತ ಹೇಳ್ತಾನೆ. ಪ್ರಥಮ ಆಯ್ಕೆ ದುರ್ಯೋಧನದ್ದಾಗುತ್ತದೆ. ದುರ್ಯೋಧನ, ಏನು ಆಯುಧ ಇಲ್ಲದಂತಹ ಕೃಷ್ಣ ನನಗೆ ಯಾಕೆ? ನನಗೆ ಆ ಶ್ರೀಕೃಷ್ಣನ ಯಾದವರ ಸೈನ್ಯ ಸಾಕು. ಅರ್ಜುನನಿಗೂ ಬೇಕಾದ್ದು ಅದುವೇ. ರೋಗಿ ಬಯಸಿದ್ದು ಹಾಲು ಹನ್ನ, ವೈದ್ಯ ಹೇಳಿದ್ದು ಕೂಡ ಹಾಲು ಹನ್ನ ಅಂತ ಹೇಳಿದಾಗೆ ಅರ್ಜುನ ಬಹಳ ಸಂತೋಷದಲ್ಲಿ ಶ್ರೀಕೃಷ್ಣನ ಆ ಸಾಮೀಪ್ಯವನ್ನು ಬೇಡಿಕೊಂಡ. ಇದು ಕೊಡುವ ಸಂದೇಶ ಏನು ಅಂತ ಕೇಳಿದರೆ, ಬಹಳ ಖಚಿತವಾಗಿ ನಮ್ಮ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಕೊಡ್ತಾರೆ, ಆ ದೇವರು ನಮ್ಮೊಟ್ಟಿಗೆ ಇದ್ದರೆ ನಮಗೆ ಏನನ್ನು ಸಾಧಿಸಬಹುದು ಎಂಬ ಒಂದು ಸಂದೇಶ. ಆ ದೇವರು ನಮ್ಮೊಟ್ಟಿಗೆ ಇದ್ದರೆ ನಮಗೆ ಮೋಕ್ಷವನ್ನು ಸಾಧಿಸಬಹುದು ಎಂಬ ಸಂದೇಶ. ಮೋಕ್ಷ ಎಂದರೆ ಅಂತ ಕೇಳಿದರೆ ಮೋಹವನ್ನು ಕ್ಷಯಿಸುವುದೇ ಮೋಕ್ಷ. ಅಂದರೆ ಈಗಿನ ಕಾಲದಲ್ಲಿ ನಾವು ಹೇಳಿದರೆ ಅಟ್ಯಾಚ್ಮೆಂಟ್ ವಿತ್ ಡಿಟ್ಯಾಚ್ಮೆಂಟ್. ನಮಗೆ ಅಟ್ಯಾಚ್ಮೆಂಟ್ ಆಗಿರೋದು ಅನಿವಾರ್ಯ. ಈ ಒಂದು ಲೌಕಿಕ ಜೀವನದಲ್ಲಿ ನಾವು ಅಟ್ಯಾಚ್ಮೆಂಟ್ ಆಗಿರಲೇಬೇಕು. ಆದರೆ ಒಂದಲ್ಲ ಒಂದು ಕಾಲ ನಮ್ಮ ಸಂಬಂಧಗಳು, ನಾವು ಗಳಿಸಿದಂತಹ ಸಂಪತ್ತು, ನಾವು ಗಳಿಸಿದಂತಹ ಏನೇ ಇರಲಿ ಅದನ್ನು ನಾವು ಕಳೆದುಕೊಳ್ಳುತ್ತೇವೆ ಎಂಬ ಆ ಒಂದು ಜ್ಞಾನ, ಅದಕ್ಕೆ ನಾವು ಮೋಕ್ಷ ಅಂತ ಹೇಳ್ತೇವೆ. ಅದು ನಾವು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳುವಂಥದ್ದು. ಸತ್ತ ಮೇಲೆ ಎಲ್ಲಿ ನಾವು ಮೋಕ್ಷ ಪಡುತ್ತೇವೆ ಎಂಬುದು ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ಜೀವನದ ಇರುವಾಗಲೇ ನಾವು ಮೋಕ್ಷಗೊಳಿಸುವುದೇ ಅದಕ್ಕೆ ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭ ವಿಷ್ಣವೇ ಅಂತ ಶರಣಯ್ಯವರೊಂದು ಮಾತು ಹೇಳಿದರು. ಅವರ ತಂದೆಯವರು ಹೇಳಿದಂತೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಜ್ಯೋತಿಷ್ಯರು ಹೇಳಿದರು, ನೀವು ಯಾವುದೇ ಯಜ್ಞ ಮಾಡುವುದು ಬೇಡ, ಸಪ್ತಾಹ ಮಾಡಿ ಅಂತ. ಅದೇ ಸಂದೇಶ ಪುನಃ. ಆ ನಾರಾಯಣ ಸ್ಮರಣೆ ಯಾವುದೇ ಈ ಕಲಿಯುಗದಲ್ಲಿ ಆ ನಾರಾಯಣ ಸ್ಮರಣೆಗೆ, ನಾಮಸ್ಮರಣೆಗೆ ಅಷ್ಟು ಬಲ ಇದೆ. ಯಾವುದೇ ಯಜ್ಞಾದಿಗಳ ಯಾವುದೇ ಅಗತ್ಯ ಬರುವುದಿಲ್ಲ. ದೇವಸ್ಥಾನವು ಕೂಡ ಆ ಒಂದು ಸಂದೇಶದ ಹಿಂದಿನಿಂದಲೇ ಆ ದೇವಸ್ಥಾನವು ಕೂಡ ನಿರ್ಮಿತವಾಗಿದೆ. ಅದರಲ್ಲಿ ಆ ಸರಳವಾದಂತಹ ನಮ್ಮ ಜೀವನವನ್ನು ಒಂದು ನಿಯಮೀಕರಿಸುವಂತಹ ವ್ಯವಸ್ಥೆಯನ್ನು ನಮಗೆ ಪ್ರತಿಯೊಂದು ಮನುಷ್ಯನಲ್ಲಿ ಆ ದೇವರನ್ನು ಕಾಣುವಂತೆ, ನಮ್ಮಲ್ಲಿರುವಂತಹ ಆ ದೈವಿಕವಾದಂತಹ ಶಕ್ತಿಯನ್ನು ನಾವು ಅರಿತುಕೊಳ್ಳುವಂತಹ ಒಂದು ಸಂದೇಶವನ್ನು ದೇವಸ್ಥಾನ ನಮಗೆ ಕೊಡುತ್ತದೆ. ಅಂತಹ ಒಂದು ವಿಶಿಷ್ಟವಾದಂತಹ ಯಜ್ಞ ಸಪ್ತಾಹ ಇಲ್ಲಿ ನಡೀತಾ ಇದೆ. ಆ ಯಜ್ಞವೇ ಇವತ್ತಿನ ಕಾಲದ ಅತ್ಯವಶ್ಯಕ. ಮುಂದೆ ಕೂತ್ಕೊಂಡಂತಹ ಮಕ್ಕಳನ್ನು ನೋಡುವಾಗ ಒಂದು 25 ವರ್ಷಗಳ ಹಿಂದೆ ಅನಂತಕೃಷ್ಣ ಭಟ್ರ ಒಂದು ನೇತೃತ್ವದಲ್ಲಿ ಅವರ ಸಹಯೋಗದಿಂದ ನಾವೊಂದು ವ್ಯಕ್ತಿತ್ವ ವಿಕಸನ ಶಿಬಿರ ನಮ್ಮ ದೇವಸ್ಥಾನದಲ್ಲಿ ಮಾಡಿದ್ದೇವೆ. ಬಹಳ ಕಷ್ಟ ಆ ಕಾಲದಲ್ಲಿ. 23 ವರ್ಷದಲ್ಲಿ ಈಗಿನಷ್ಟು ಸೌಕರ್ಯಗಳಿಲ್ಲ, ನೀರಿಗೂ ಕೂಡ ಬಹಳ ಅಭಾವ ಹೇಗಿರುವಂತೆ. ಒಂದು 60-70 ಮಕ್ಕಳು, ಸುಮಾರು 15 ದಿವಸ ಇವರ 2 ಟ್ವಿನ್ಸ್ಗಳು ನಮ್ಮೊಟ್ಟಿಗೆ ಇದ್ದರು. ಅದೊಂದು ಸುಂದರವಾದ ಕ್ಷಣ. ಆ ಮಕ್ಕಳ ಆ ನಿರ್ಭಾವವಾದಂತಹ ಮುಖ ಅದು ನೋಡುವಾಗ ಈಗಲೂ ನನಗೆ 23 ವರ್ಷ ಹಿಂದಿನ ಆ ಘಟನೆ ನೆನಪಾಯಿತು. ಅವರಿಗೆ ಇಂತಹ ಕಠಿಣವಾದಂತಹ ವಿಷಯಗಳನ್ನು ಕೊಟ್ಟರೆ ಅವರು ಅದನ್ನು ಜೀರ್ಣಗೊಳಿಸುವುದಿಲ್ಲ. ಅವರಿಗೆ ಸರಳವಾಗಿ ಅವರ ಜೀವನದಲ್ಲಿ ಅವರು ಯಾರನ್ನೋ ಕಳ್ಕೊಂಡು ಬಂದವರಿಲ್ಲಿ, ಆ ಕಳ್ಕೊಂಡು ಬಂದವರಿಗೆ ಸ್ವಲ್ಪ ಏನಾದರೂ ನಾವು ಕೊಡುವಂತಹ ಒಂದು ವ್ಯವಸ್ಥೆ. ಇದು ಒಂದು ದೇವಾಲಯ, ಇದೊಂದು ಕ್ಷೇತ್ರ. ಈ ಕ್ಷೇತ್ರದಲ್ಲಿ ನಮಗೆ ನನ್ನ ಮನಸ್ಸಲ್ಲಿ ಒಂದು ದೊಡ್ಡ ಒಂದು ಅಭಿನಂದನೆಯನ್ನು ಶರಣಯ್ಯವರಿಗೂ, ಶ್ರೀಧರರಿಗೂ ಹಾಗೂ ಅನಂತಕೃಷ್ಣ ಭಟ್ರಿಗೂ ಹಾಗೂ ಇದರೊಟ್ಟಿಗೆ ಸಹಕರಿಸುವಂತಹ ಪ್ರತಿಯೊಬ್ಬರಿಗೂ ನನ್ನ ಮನಸ್ಸಿನಲ್ಲಿ ದೊಡ್ಡ ಒಂದು ಕ್ಷೇತ್ರ ನಿರ್ಮಿಸಿ ನಿರ್ವಹಿಸುವಂತಹ ಕೆಲಸ ಭಾರಿ ಕಷ್ಟ. ನಾವೆಲ್ಲ ಬ್ರಹ್ಮಕಲಶಕ್ಕೆ ಹೋಗ್ತೇವೆ, ದೇವಸ್ಥಾನ ಕಟ್ಟುತ್ತೇವೆ, ಆದರೆ ನಿರ್ವಹಣೆ ಎಂಬುದು ಬಹಳ ದೊಡ್ಡ ಸವಾಲು. ನಮ್ಮ ಜೀವನದಲ್ಲಿ ಕೂಡ ಹಾಗೆ. ಮದುವೆ ಆದ ಕೂಡಲೇ ಜೀವನ ನಿರ್ವಹಣೆ ಎಂಬುದು ದೊಡ್ಡ ವಿಷಯ. ಮದುವೆ ಆಗುವಾಗ ತುಂಬ ಮಂದಿ ಇರ್ತೇವೆ, ಅದೇ ಒಟ್ಟಿಗೆ ಆದ ಮೇಲೆ ಅದರ ನಿರ್ವಹಣೆ ಎಂಬುದಕ್ಕೆ ನಾವಿಬ್ಬರೇ ಇರ್ತೇವೆ. ಹಾಗೆ ಆ ನಿರ್ವಹಣೆ ಎಂಬುದೊಂದು ಕಲೆ. ಆ ಕಲೆಯನ್ನು ಇಷ್ಟು ಮಕ್ಕಳನ್ನು 40 ವರ್ಷಗಳಿಂದ ಅವರ ಮನಸ್ಸನ್ನು ಸಂತುಷ್ಟಗೊಳಿಸಿ, ಅವರ ಕಳ್ಕೊಂಡದ್ದನ್ನು ಅವರನ್ನು ಮರೆಯಿಸಿ, ನೀವೇನೋ ಕಳ್ಕೊಳ್ಳಿಲ್ಲ, ನಾವು ಸಮಾಜದ ನಿಮ್ಮೊಟ್ಟಿಗೆ ಇದ್ದೇವೆ ಎಂಬ ಸಂದೇಶವನ್ನು ಅವರಿಗೆ ಕೊಟ್ಟು ಅವರೊಟ್ಟಿಗೆ ನಾವು ಕೂಡ ಬದುಕ್ತಾ ಇದ್ದೇವೆ ಅಂತ ಹೇಳುವುದೇ ಅದೊಂದು ದೊಡ್ಡ ಪುಣ್ಯ. ಅಂತೂ ಈ ಒಂದು ಸಂದರ್ಭ ಅನಂತಕೃಷ್ಣ ಭಟ್ರು ನನಗೆ 1-2 ಫೋನ್ ಮಾಡಿ ಹೇಳಿದರು. ಹಿಂದೆ ಆದರೆ ನನಗೆ ತುಂಬ ಸಮಯ ಇತ್ತು, ಯಾಕಂದರೆ ಅಷ್ಟೇನು ಬ್ಯುಸಿ ಇರಲಿಲ್ಲ. ತೀರ್ಥರೂಪರಿದ್ದರು, ನಾನು ಕೂಡ ವಕಾಲತ್ತು ಮಾಡ್ತಾ ಇದ್ದೆ.
ಆಗ ತುಂಬ ಚಟುವಟಿಕೆ ಇತ್ತು. ಆದರೆ ಈಗ ನನ್ನ ಕಾರ್ಯವ್ಯಾಪ್ತಿ ದೊಡ್ಡದಾಯಿತು, ಜವಾಬ್ದಾರಿ ದೊಡ್ಡದಾಯಿತು. ಆಗ ಸಣ್ಣ ಸಾಮಾಜಿಕ ಕೆಲಸದಲ್ಲಿ ನಿರಂತರವಾಗಿ ಚಟುವಟಿಕೆ ಕೊಡೋದು ಅಂತ ಹೇಳಿದರೆ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಮತ್ತು ನನ್ನ ಕೆಲವೊಂದು ಆಚರಣೆಗಳು, ಕೆಲವೊಂದು ನಿಬಂಧನೆಗಳು ಕೂಡ ನನ್ನನ್ನು ಸಮಾಜದಲ್ಲಿ ಬಹಳ ಅಂತರ್ಯಕ್ಕೆ ತಗೊಂಡು ಹೋಗಲಿಕ್ಕೆ ಬಹಳ ಕಷ್ಟ ಆಗ್ತಾ ಉಂಟು. ಅಂತೂ ನಾನು ನನ್ನ ಅಭಿನಂದನೆಯನ್ನು ನಿಮ್ಮೊಂದಿಗೆ ನಾನು ಕೂಡ ಇದ್ದೇನೆ ಎಂಬ ಒಂದು ಹೇಳುತ್ತಾ, ಪದ್ಮನಾಭ ತಂತ್ರಿಗಳು ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಹಾಗೆ ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಕೆ ಮಹಾಬಲ ಶೆಟ್ಟಿ, ಹಿರಿಯ ವಕೀಲರು, ಹರಿಕಥಾ ಪರಿಷತ್ ಅಧ್ಯಕ್ಷರು, ಮಂಗಳೂರು, ಇವರಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಹಾಗೂ ನಮ್ಮ ಬಾಲ ಸಂರಕ್ಷಣಾ ಕೇಂದ್ರದ ಸಂಚಾಲಕ ಡಾಕ್ಟರ್ ಪಿ ಅನಂತಕೃಷ್ಣ ಭಟ್ ಸರ್, ಇವರಿಗೂ ತುಂಬ ಹೃದಯದ ಧನ್ಯವಾದಗಳು ಸರ್. ಹಾಗೂ ಈ ಸಭೆಯಲ್ಲಿ ಆಸೀನರಾಗಿರುವ ಹಿರಿಯ ಟ್ರಸ್ಟಿ ಶ್ರೀಧರ್ ಭಟ್ ಸರ್, ಇವರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಹಾಗೂ ಇಂದಿನ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ನಮ್ಮೊಂದಿಗಿದ್ದು ಸಹಕರಿಸಿದ ಲಕ್ಷ್ಮಣ ಶೆಣೈ ಅವರಿಗೂ ಮನದಾಳದ ಧನ್ಯವಾದಗಳು ಸರ್. ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿಗಳಿಗೂ ಹಾಗೂ ಬಾಲ ಸಂರಕ್ಷಣಾ ಕೇಂದ್ರದ ವಿದ್ಯಾರ್ಥಿಗಳು ತುಂಬ ಧನ್ಯವಾದಗಳು. ಸರ್ವೇ ಭವಂತು ಸುಖಿನಃ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾತ್ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ.